ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧ್ವನಿ ಶಿಶಾಂತ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಪ್ರಮುಖವಾಗಿರುವಂತಹ ಒಂದು ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಸೊ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ, ಸ್ಪೆಷಲಿ ಅದರಲ್ಲೂ ಕೂಡ ಕರಾವಳಿಗೆ ಸಂಬಂಧಪಟ್ಟಂತ ಕರಾವಳಿಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರದ ಗೃಹ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಅಪ್ಡೇಟ್ ನೋಡೋಣ. ಪ್ರಮುಖವಾಗಿ ಕರಾವಳಿಯಲ್ಲಿ ಆಗ್ತಾ ಇರುವಂತಹ ಪೊಲೀಸ್ ಇಲಾಖೆಯ ಅಪ್ಡೇಟ್ಗಳನ್ನ ಗಮನಿಸೋದಾದ್ರೆ, ಎಸ್, ಕೈದಿಗಳ ಪಾಲಿಗೆ ಸ್ವರ್ಗ ಆಗ್ತಾ ಇದೆಯಾ ಹಾಗಾದ್ರೆ ಮಂಗಳೂರು ಜೈಲು? ಈ ಜೈಲಲ್ಲಿ ಹೇಳೋರು ಕೇಳೋರು ಅನ್ನುವಂಥವ್ರು ಯಾರೂ ಕೂಡ ಇಲ್ಲ. ಅಪರಾಧಿಗಳು ತಪ್ಪಿತಸ್ಥರನ್ನ ಶಿಕ್ಷೆಯನ್ನ ನೀಡೋದಕ್ಕೆ ಅಥವಾ ಅವರ ಮನ ಪರಿವರ್ತನೆಗೋಸ್ಕರ ಜೈಲಲ್ಲಿ ಕೂಡಿ ಹಾಕಿದ್ರೆ ಸ್ವರ್ಗ ತೋರಿಸ್ತಾ ಇದ್ದಾರೆ ಇವರು. ಹಾಡ ಹಗಲೇ ಜೈಲಿನ ಗೋಡೆ ದಾಟಿ ಕೈದಿಗಳ ಕೈ ಸೇರ್ತಾ ಇದೆ ಅಮೂಲ್ ಪದಾರ್ಥಗಳು. ಇದು ಮಂಗಳೂರು ಜೈಲಿನ ಕರ್ಮಕಾಂಡ. ನೀವು ಹೊಸ ಜೈಲು ಕಟ್ಟೋದು ಯಾವಾಗ? ಹಾಗಾದ್ರೆ ಈಗೇನು ಬಸ್ ಸ್ಟ್ಯಾಂಡ್ ಅಲ್ಲ ಕೈದಿಗಳನ್ನು ಕೂರಿಸಿರುವಂಥದ್ದು, ಅಲ್ಲಿ ಯಾವುದೇ ಭದ್ರತೆ ಇಲ್ವಾ? ಹೊಸ ಜೈಲಾಗಬೇಕಾ ಮಂಗಳೂರನ್ನು ಕಾಯೋದಕ್ಕೆ? ಏನು ಬೇಜವಾಬ್ದಾರಿ ಉತ್ತರದ ಗೃಹ ಸಚಿವರಾಗಿ ನೀಡುವಂತಹ ಹೇಳಿಕೆ ಇದು. ನೋಡಿ, ಟೂ ವೀಲರಲ್ಲಿ ಬರ್ತಾರೆ, ಬೇಕಾಬಿಟ್ಟಿಯಾಗಿ ಎಸಿತಾರೆ, ಹೋದ್ರು, ಅವ್ರ ಕೆಲಸ ಮುಗೀತು. ನಂಬರ್ ಪ್ಲೇಟ್ ಇಲ್ಲ ಅದರಲ್ಲಿ, ಆ ತಡೆಗೋಡೆಯ ಸುತ್ತ CCTV ಇದೆ, ಆ CCTV ಲೆಕ್ಕಕ್ಕೆ ಇಲ್ಲ. ಯಾರು ಕೂಡ ಅದನ್ನು ಕೇಳೋರಿಲ್ಲ, ಅದರ ಬಗ್ಗೆ ಗಮನ ಹರಿಸೋರು ಕೂಡ ಇಲ್ಲ. ಮಂಗಳೂರಿನ ಜೈಲಿನ ಕರ್ಮಕಾಂಡ ಅಂತ ಹೇಳದೆ ಇನ್ನೇನು ಹೇಳಬೇಕು? ಇದು ಪ್ರವೇಶ ದ್ವಾರ, ಅಲ್ಲಲ್ಲಿ CCTVಗಳು, ಇದೊಂದು ತಡೆಗೋಡೆ. ರೆಸ್ಪಾನ್ಸಿಬಿಲಿಟಿ ಪಡೆದಿರುವಂತಹ ಚಹಾ ಮತ್ತು ಕಾಫಿ ಪುಡಿಯನ್ನು ಸಪ್ಲೈ ಮಾಡ್ತಾ ಇದ್ದಾರಂತ್ರಿ, ಅಷ್ಟೇ, ಬೇರೇನಿಲ್ಲ. ಜೈಲಲ್ಲಿ ಕುಡಿಯೋದಕ್ಕೆ, ಚಹಾ ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಪುಡಿ ಇರಲಿಲ್ಲ. ಅದಕ್ಕೆ ಯಾರೋ ದಾರಿ ಮಧ್ಯೆ ಹೋಗೋರಿಬ್ರು ಚಹಾ ಮತ್ತು ಕಾಫಿ ಪುಡಿ ಪಟ್ಟಣವನ್ನು ಎಸೆದು ಹೋದ್ರು. ಅದನ್ನು ಪೊಲೀಸರು ಚಹಾ ಮಾಡ್ಕೊಂಡು ಕುಡಿದ್ರು. ಇದಾ ಕತೆ? ಯಾರಿಗೆ ಕತೆ ಕಟ್ತಾ ಇದ್ದೀರಾ? ಯಾರಿಗೆ ಕತೆ ಕಟ್ತಾ ಇದ್ದೀರಾ? ಇದೇ ಒಂದು ವೇಳೆ ಅದೇ ಜೈಲಿಗೆ ಏನಾದರೂ ಬಾಂಬ್ ಎಸೆದಿದ್ದರೆ, ಏನಾದರೂ ಒಂದು ವೇಳೆ ಬಾಂಬ್ ಏನಾದರೂ ಎಸೆದಿದ್ದರೆ ಈ ಅಧೀಕ್ಷಕರು ಏನು ಮಾಡ್ತಾ ಇದ್ರು? ಉತ್ತರಿಸೋದಕ್ಕೆ ಸಾಧ್ಯ ಇದೆ ತಮಗೆ? ಈಗಲೂ ಕೂಡ ಅದೇ ಕತೆ ಕಟ್ತೀರಾ? ಪಟ್ಟಣ, ಕಾಫಿ, ಟೀ, ಏನು ಸರ್ಕಾರದ ಯೋಗ್ಯತೆ ಇದೆನಾ? ಕಾಫಿ ಮತ್ತು ಟೀ ಕೊಡೋದಕ್ಕೆ ಯೋಗ್ಯತೆ ಇಲ್ವಾ? ಅದಲ್ಲದೆ ಗೃಹ ಸಚಿವರು ಅದು ಹಳೇ ಪೊಲೀಸ್ ಠಾಣೆ, ಜೈಲು ಹೊಸದಾಗಿ ಆಗ್ತಾ ಇದೆ, ಶಿಫ್ಟ್ ಆಗಬೇಕು. ಈಗೇನ್ರಿ ಕೋಳಿಗೂಡ ಅದು? ಎಷ್ಟು ವರ್ಷದಿಂದ ಇದೆ ಜೈಲು? ಯಾರ ಕಿವಿಗೆ ಹೂ ಮುಡಿಸ್ತಾ ಇದ್ದೀರಾ ಗೃಹ ಸಚಿವರು? ಅಲ್ಲಿ ಏನಾಗಿದೆ, ಏನು ವಿಚಾರ ಅನ್ನುವಂಥದ್ದಾದ್ರೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ರಿ ತಮ್ಮ ಅಂಡರಲ್ಲಿರುವಂಥ ಪೊಲೀಸ್ ಆಫೀಸರ್ಗಳ ಜೊತೆ. ಬೇಕಾಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಡೋದಲ್ಲ ಮಾಧ್ಯಮಗಳ ಮುಂದೆ. ಮಂಗಳೂರಲ್ಲಿ ಏನಾಗ್ತಾ ಇದೆ ಇದೇನು ಹೊಸದಲ್ಲ. ಇವತ್ತು ಪಟ್ಟಣ ಎಸೆದಿದ್ದಾರೆ, ಡ್ರಗ್ಸು ಕೂಡ ಬಂದಿರುತ್ತೆ, ಯಾಕೆ ಹೇಳೋದಿಲ್ಲ? ಎಲ್ಲವೂ ಕೂಡ ತಮ್ಮ ಸುಪದ್ದಿಯಲ್ಲೇ ನಡೆಯುವಂಥದ್ದು. ಈಗ ಏನೋ ಮಾಜಿ ಮೇಯರ್ ಅವರ ಕಾರಲ್ಲಿರುವಂಥ ಕ್ಯಾಮರಾದಲ್ಲಿ ಏನೋ ಒಂದು ಸಾಕ್ಷಿ ವಿಡಿಯೋ ಸಿಕ್ತು ಅಂತ ಹೇಳಿ, ಹೌದು ಬಂದಿರುವಂಥದ್ದು ನಿಜ. ಯಾರಿಗೆ ಬಂದಿದೆ ಅದೆಲ್ಲವನ್ನು ಕೂಡ ತನಿಖೆ ಮಾಡ್ತೀವಿ. ಬರ್ಕೆ ಠಾಣೆಯಲ್ಲಿ, ಪೊಲೀಸ್ ಠಾಣೆಯಲ್ಲಿ ನಾವು ದೂರು ನೀಡ್ತೀವಿ. ಯಾರಿಗೆ ದೂರು ನೀಡೋದು? ನಿಮ್ಮ ಆಡಳಿತಾವಧಿಯಲ್ಲಿ, ನಿಮ್ಮ ಪ್ರೆಸೆಂಟ್ ತಾವೀಗ ಅಧೀಕ್ಷಕರಾಗಿರುವಂಥದ್ದು, ತಮ್ಮ ಅಧಿಕಾರಾವಧಿಯಲ್ಲಿ ಇಂಥ ಘಟನೆಗಳಾಗುವಾಗ ಕ್ರಮ ಕೈಗೊಳ್ಳಬೇಕು, ಎಚ್ಚೆತ್ತುಕೊಳ್ಬೇಕು ತಾವು. ಅದು ಬಿಟ್ಟು ಯಾವುದೋ ಸ್ಟೇಷನ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಗೃಹ ಸಚಿವರು ಕೂಡ ಅದೇ ಹೇಳಿಕೆ ನೀಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆನೂ ಆಗಿದೆ, ಈಗಲೂ ಕಂಪ್ಲೇಂಟ್ ಕೊಡ್ತಾರೆ, ಮುಂದೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾಚಿಕೆಗೇಡಿನ ವಿಚಾರ. ಇಡೀ ರಾಜ್ಯದಲ್ಲಿ ಮಂಗಳೂರು ಜೈಲು ತಲೆ ತಗ್ಗಿಸುವಂಥ ವಿಚಾರ. ಬಟ್ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಸೀರಿಯಸ್ನೆಸ್ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆ್ಯಂಡ್ ಸ್ಥಳಕ್ಕೆ ಶಾಸಕರು ಕೂಡ ಆಗಮಿಸಿದ್ರು. ಶಾಸಕರು ಕೂಡ ಆರೋಪ ಇರುವಂಥದ್ದು ಈ ಸರ್ಕಾರದ ದುರಾಡಳಿತ ಅಂತ ಹೇಳಿ. ಈ ಹಿಂದೆನೂ ಕೂಡ ನಡೆದಿದೆ ಕಾಮತ್ ಅವರೇ, ತಮ್ಮ ಸರ್ಕಾರ ಆಡಳಿತದಲ್ಲಿರುವಂಥ ವೇಳೆಯಲ್ಲೂ ಕೂಡ ನಡೆದಿದೆ. ಏನು ಮಾಡಿದ್ರಿ ತಾವು? ಅಥವಾ ಈಗ ನಡೀತಲ್ವಾ, ಏನು ಮಾಡಿದ್ರಿ ತಾವು? ಧರಣಿ ಕೂತ್ಕೊಳ್ಳಿ. ಈ ಒಂದು ಪ್ರಕರಣ ಇಲ್ಲಿಗೆ ಇತ್ಯರ್ಥ ಆಗುವ ತನಕ ಬಿಡದೆ ಈ ವಿಚಾರವನ್ನು ಫಾಲೋಅಪ್ ಮಾಡಬೇಕು. ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿ ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಮಾಜಿ ಮೇಯರ್ ಅವರಾಗಿರುವಂಥ ಕವಿತಾ ಸನೀನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಾಗಿ ಈ ಹಿಂದೆನೂ ಕೂಡ ಧ್ವನಿ ಎತ್ತಿದ್ರು. ಈಗ ನಿನ್ನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕಾರ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಇದ್ದಂತಹ ಕ್ಯಾಮೆರಾದ ಮುಖಾಂತರ ಸೆರೆ ಆಗಿರುವಂತಹ ಕ್ಲಿಪ್ಪಿಂಗ್ಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು.
ಜಿತೇಂದ್ರ ಸರ್, ಈ ವಿಚಾರವಾಗಿ ಮೊದಲ ರಿಯಾಕ್ಷನ್ ಅನ್ನು ಹೇಳೋದಾದ್ರೆ, ಇದನ್ನು ಕರಾವಳಿಗೆ ಅಥವಾ ಮಂಗಳೂರಿನ ಜೈಲಿಗೆ ಹೊಸತು ಅಂತ ಅನಿಸ್ತಾ ಇದೆ, ಅಥವಾ ಈ ಹಿಂದಿನ ಕೆಲವೊಂದು ವಿಚಾರಗಳನ್ನ ಮುಂದಿಡುವುದಾದ್ರೆ? ಜೈಲು ಅಂದಮೇಲೆ ಮಾದಕ ವಸ್ತುಗಳ ಸಾಗಾಟ ಎನ್ನುವಂಥದ್ದು ಬಹಳ, ನನ್ನ 25 ವರ್ಷ 26ನೇ ವರ್ಷ ಕ್ರೈಮ್ ಫೀಲ್ಡ್ನಲ್ಲಿ ಜೈಲಿನಲ್ಲಿ ಮಾದಕ ವಸ್ತುಗಳು ಎಷ್ಟೇ ಬಿಗಿ ಭದ್ರತೆ ಮಾಡಿದ್ದು ಸಿಗ್ತದೆ. ಅದು ಪ್ರತಿ ಸರಿ ನೀವು ಪೊಲೀಸರು ರೈಡ್ ಆಗುವಾಗ ಪ್ರತಿ ವರ್ಷಕ್ಕೆ 1-2 ಸರಿ, 6 ತಿಂಗಳಿಗೊಮ್ಮೆ ಸರಿ ಮಾಡ್ತಾರೆ, ಕೆಲವೊಮ್ಮೆ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಪ್ರತಿ ಸರಿಯೂ ರೈಡ್ ಮಾಡುವಾಗ ಅಲ್ಲಿ ಒಂದು ಮೊಬೈಲ್ ಸಿಗ್ತದೆ, ಅಲ್ಲಿ ಒಂದು ಬ್ಲೇಡ್ನಂಥದ್ದು ಸಿಗ್ತದೆ, ಚೂರಿಗಳು ಅಥವಾ ಸಣ್ಣ ಪುಟ್ಟದ್ದು ಹರಿತವಾದ ಆಯುಧಗಳು ಸಿಗ್ತದೆ. ಅದಾದ್ಮೇಲೆ ಗಾಂಜಾದ ಪೊಟ್ಟಣಗಳು ಸಿಗ್ತದೆ, ಸಿಮ್ಮುಗಳು ಸಿಗ್ತದೆ. ಅಂದ್ರೆ ಇದು ಒಂದು 15 ಮೊಬೈಲ್ಗಳು ಸಿಗ್ತದೆ ಕಂಪಲ್ಸರಿಯಾಗಿ. ಅದರಲ್ಲಿ ಅಷ್ಟರಲ್ಲಿ ಅಡಗಿಸಿಟ್ಟದ್ದು ಕೆಲವೆಲ್ಲ ಬಿಟ್ಟು, ಅಂದ್ರೆ ಪ್ರತಿ ಸರಿ ರೈಡ್ ಮಾಡುವಾಗ ಸಿಗ್ತದೆ ಅಂತ ಹೇಳಿದ್ರೆ ಅದ್ರ ಒಳಗೆ ಇದೆ ಎನ್ನುವುದನ್ನು ಅಧಿಕೃತವಾಗಿ ನಾವೇನು ಅಂದಾಜು ಮಾಡಿ ಹೇಳೋದಲ್ಲ. ಪ್ರತಿ ಪೊಲೀಸರು ಮಂಗಳೂರು ಕಮಿಷನರ್ ಇಟ್ಕೊಳ್ಳೋ, ಮಂಗಳೂರು ಪೊಲೀಸ್ ಠಾಣೆ, ಮಂಗಳೂರು ಕಮಿಷನರ್ ನೇತೃತ್ವದಲ್ಲಿ ದಾಳಿ ಆಗುವಾಗ ಅದು ಇಷ್ಟೆಲ್ಲ ಸಿಗ್ತದಂತೆ. ಆದ್ರೆ ಅದು ಹೇಗೆ ಸಿಗ್ತದೆ? ನಾನು ಅನೇಕ ಬಾರಿ ವರದಿ ಮಾಡಿದ್ದೇನೆ. ಒಂದು 150 ಜನ ಪೊಲೀಸರು ಒಳಗೆ ನುಗ್ತಾರೆ. ಪೊಲೀಸರು ಒಳಗೆ ನುಗ್ಗುವ ಮೊದಲು ಇವರಿಗೆ ಸ್ಪಷ್ಟವಾದಂತಹ ಮಾಹಿತಿಗಳು ಹೋಗಿರ್ತದೆ. ಅಲ್ಲಿ ಲೋಕಾಯುಕ್ತ ದಾಳಿಗಳಾಗಲಿ, ಪೊಲೀಸರು ಅಧಿಕಾರಿಗಳು ಬರ್ತಾರಂತಾದರೆ ಚಕನೆ ಮಾಹಿತಿಗಳು ಹೇಗೆ ಪಾಸ್ ಆಗ್ತದೆ ಅಂತೆಲ್ಲ ಅವರು ಆದಷ್ಟು ಮೊಬೈಲ್ಗಳನ್ನು ಅಡಗಿಸಿರ್ತಾರೆ. ಆದರೆ ಖಾಲಿ ಸಿಮ್ಗಳನ್ನು ಅವರು ಅಡಗಿಸಿಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಿಮ್ಗಳನ್ನು ಅಡಿಸಿಕೊಡುವಂಥದ್ದು ಗುದದ್ವಾರದಲ್ಲಿ ಅಂತ ಕೆಲವೊಂದು ಸ್ಪೆಷಲ್ ಆದಂಥ ವಿಷಯ ಅವರ ಹತ್ರ, ಕೈದಿಗಳ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ನಾವು ಹೇಳಿದರೆ ಟಿವಿಗಳಲ್ಲಿ ಹೇಳ್ತೇವೆ ಮತ್ತು ಇನ್ನು ಹುಡುಕ್ತಾರೆ, ಸಮಸ್ಯೆ ಆಗ್ತದೆ. ಬಟ್ ಅವ್ರು ಹೇಳ್ತಾರೆ. ಅಂದರೆ ಅಲ್ಲಿ ಟಾಯ್ಲೆಟ್ಗಳಲ್ಲಿ, ಗುದದ್ವಾರ ಇಂಥ ಕಡೆಗಳಲ್ಲಿ ಸಿಮ್ಗಳನ್ನು ಅಡಗಿಸ್ಲಿಕ್ಕೆ ಅವರು ಮೊದಲು ಪ್ರಯತ್ನ ಮಾಡ್ತಾರೆ, ಯಾಕಂದರೆ ಮೊಬೈಲ್ ಸಿಕ್ಕಿ ಬೀಳ್ತದೆ ಅಂತ. ಹಾಗೆ ಇದು ಗಾಂಜಾವನ್ನು ಅದು ಎಷ್ಟು ಮಾಡಿದರೂ ಅದು ಸಿಕ್ಕಿ ಬೀಳ್ತದೆ. ಅವರು ಒಂದು ಸಿಕ್ಕಿದ್ದಷ್ಟನ್ನು ತೊಗೊಂಡು ಬರ್ತಾರೆ. ಇದರಲ್ಲಿ ಜೈಲು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಪಾಪ ಈ ರೌಡಿಗಳು ಮಾಡ್ತಾರೆ ಅಂತ ಹೇಳಿದರೆ, ಅಥವಾ ಅಲ್ಲಿ ಕ್ರಿಮಿನಲ್ಗಳು ಅಥವಾ ಆರೋಪಿಗಳು ಜೈಲಿನಲ್ಲಿರೋ ವಿಚಾರಣಾಧೀನ ಕೈದಿಗಳು ಮಾಡ್ತಾ ಹೇಳಿದರೆ ಸುಳ್ಳು. ಇದು ಎಲ್ಲರಿಗೂ ಗೊತ್ತಿದ್ದದ್ದಂತೆ ಆಗುವಂಥ, ಕೆಲವರು ಗೊತ್ತಿದ್ದು ಸುಮ್ಮನೆ ಇರ್ತಾರೆ, ಕೆಲವರು ಇನ್ವಾಲ್ವ್ ಆಗ್ತಾರೆ. ಇದರಲ್ಲಿರುವ ವ್ಯತ್ಯಾಸ ಇಷ್ಟೇ. ಇದನ್ನು ನಾನು ಇದ್ರ ಬಗ್ಗೆ ಒಂದು 10 ವರ್ಷದ ಹಿಂದೆ ಅಥವಾ ಒಂದು ದೊಡ್ಡ ಲೇಖನವನ್ನೇ ಬರೆದೆ. ಜೈಲಿಗೆ ಗಾಂಜಾವನ್ನು ಸಾಗಿಸುವಂಥ ಮಾದಕನ್ಯರು ಅಂತ. ಅಂದರೆ ಅದು ಲೇಡೀಸ್ಗಳ ಮೂಲಕ, ಅಂದರೆ ಜಾಸ್ತಿ ಚೆಕ್ ಮಾಡೋದಿಲ್ಲ ಅಂತ, ವಿದ್ಯಾರ್ಥಿನಿಯರ ಮೂಲಕ, ಯುವತಿಯರ ಮೂಲಕ ಈ ರೀತಿ ಅನೇಕ ಬಾರಿ ಅದನ್ನು ಜೈಲಿನ ಒಳಗಡೆ ಇದನ್ನು ಇದರ ಮೂಲಕ ಸಾಗಿಸ್ತಾ ಇದ್ರು ಭೇಟಿಯ ವೇಳೆ. ಇದು ಗೊತ್ತಾದ ಮೇಲೆ ಒಂದು 2-3 ಜನ ಇವರನ್ನು ಹಿಡಿದ್ರು, ವಿದ್ಯಾರ್ಥಿನಿ. ಅಂದರೆ ಜೈಲಿನಲ್ಲಿ ಮಾದಕ ವಸ್ತುಗಳು, ಗಾಂಜಾ ಸೇವನೆ ನಾರ್ಮಲ್. ಅದಾದಮೇಲೆ ಈ ಮೊಬೈಲ್ಗಳಲ್ಲಿ ಮಾತಾಡೋದು ಅದು ಕಾಮನ್. ಆದರೆ ಅಲ್ಲಿ ವಿಶೇಷ ಅಂತ ಏನು ಹೇಳಿದರೆ, ನಿಮಗೆ ಮಂಗಳೂರಿನಲ್ಲಿ ಸಿಗುವ ಮೊಬೈಲಿಗೆ ಒಂದು ಮಾಮೂಲು ಮೊಬೈಲ್ ಇರ್ತದೆ, ಅದ್ರಕ್ಕೆ ಇವನ್ ಸ್ಮಾರ್ಟ್ ಮೊಬೈಲ್ಗಳನ್ನು ಬಳಸ್ತಾರೆ. ಯಾಕೆ ಹೇಳಿದ್ರೆ ಫೇಸ್ಬುಕ್ನಲ್ಲಿ ಅವರ ಅಪ್ಲೋಡ್ ಮಾಡ್ತಾರೆ, ಫೇಸ್ಬುಕ್ನಲ್ಲಿ ಅವರ ಕಮೆಂಟ್ ಮಾಡ್ತಾರೆ, ಮೆಸೆಂಜರಲ್ಲಿ ಮಾತಾಡ್ತಾರೆ. ಇದೆಲ್ಲ ತುಂಬ ಜನ ಮಾತಾಡ್ತಾರೆ. ಇವನ್ ಹೆಚ್ಚಾಗಿ ಈ ಸಣ್ಣ ಮೊಬೈಲ್ಗಳು ಬಳಕೆ ಮಾಡ್ತಾರೆ, ಯಾಕಂದ್ರೆ ಇಟ್ಕೊಳ್ಳಿಕ್ಕೆ ಬಳಸಲಿಕ್ಕೆ ಸುಲಭ ಆಗ್ತದೆ. ಆದರೆ ಈ ಮಾರುಕಟ್ಟೆ ದರಕ್ಕಿಂತ 10 ಪಟ್ಟು, ಕೆಲವೊಮ್ಮೆ 100 ಪಟ್ಟು ಹೆಚ್ಚು ದರದಲ್ಲಿ ಅಲ್ಲಿ ಬಿಕರಿಯಾಗ್ತದೆ. ಅದಾದ್ಮೇಲೆ ಹೊರಗಿನ ಮಾರ್ಕೆಟಲ್ಲಿ ಗಾಂಜಾ ಮಾರ್ಕೆಟ್ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಅದ್ರ ಎಷ್ಟೆಷ್ಟು ಅಂತ. ಅಂದರೆ ಆ ಮಾರ್ಕೆಟ್ಗಿಂತ ಒಳಗಿನ ಜೈಲಿನ ಒಳಗೆ ಹೋಗುವಂಥ ಇದಕ್ಕೆ 10 ಪಟ್ಟು, ಕೆಲವೊಮ್ಮೆ 100 ಪಟ್ಟು ಹೆಚ್ಚು ಮಾರಾಟ ಆಗ್ತದೆ. ನಿಮಗೆ ಒಂದು ಬೀಡಿಗೆ 10 ರೂಪಾಯಿ, ಒಂದು ಸಿಂಗಲ್ ಬೀಡಿಗೆ 10 ರೂಪಾಯಿ ಇರ್ತದೆ. ಒಂದು ಸಿಗರೆಟ್ಗೆ 800 ರೂಪಾಯಲ್ಲಿ ಜೈಲಿನ ಒಳಗೆ ಮಾರಾಟ ಮಾಡಿದ ದಾಖಲೆ ಕೂಡ ಅಲ್ಲಿದೆ, ಅಲ್ಲಿ ಕೈದಿಗಳು ಹೇಳುವಾಗೆ ನಾನು ಕೇಳಿದಾಗ. ಅಂದರೆ ಒಂದಕ್ಕೆ 10 ಪಟ್ಟು 100 ಪಟ್ಟು. ಇದು ಎಲ್ಲಿಯಾದರೂ ರೇಟ್ ಜಾಸ್ತಿ ಆಯಿತು 10% ಹೇಳಿದ್ರೆ ನಾವು ಹೇಳ್ತೇವೆ. ಇಲ್ಲಿ ಒಂದು ವಸ್ತುವಿಗಿಂತ 10 ಪಟ್ಟು, ಕೆಲವೊಮ್ಮೆ 100 ಪಟ್ಟು ಕೂಡ ಜಾಸ್ತಿ ಮಾಡಿದಂಥ ದಾಖಲೆಗಳು ಇರುವುದರಿಂದ ಇದು ಇವನ್ ಚಾಪುಡಿ ಎಸೆದಿದ್ರಲ್ಲೂ ಏನೋ ದೊಡ್ಡ ಚಾಪುಡಿಯನ್ನು ಎಸಿತಾರೆ, ಆಮ್ಲೆಟ್ಗಳನ್ನು ಮಾಡ್ತಾರೆ. ಅದರ ಮೊಟ್ಟೆ ಹೇಗೆ ಎಸಿತಾರೆ ಗೊತ್ತಿಲ್ಲ. ಬಟ್ ಅಲ್ಲಿ ಸ್ಪೆಷಲ್ ಹೇಳಿದ್ರೆ ಒಂದು ಆಮ್ಲೆಟ್ಗೆ ಬೇಕಾದ್ರೆ ಸ್ಪೆಷಲ್ ಆರ್ಡರ್ ಮಾಡಿದ್ರೆ ಅಲ್ಲಿ ಆಮ್ಲೆಟ್ ಡೈಲಿ ಫುಡ್ ವ್ಯವಸ್ಥೆ ಇರ್ತದೆ. ಆದರೆ ರೇಟ್ ಮಾತ್ರ 10 ಪಟ್ಟು 100 ಪಟ್ಟು, ಅಂದ್ರೆ ಕೆಲವೊಮ್ಮೆ 10 ಪಟ್ಟು ಆಗ್ತದೆ ಮಿನಿಮಮ್,
ಅದಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಡಿಮಾಂಡ್ ಮೇಲೆ. ಹಾಗೆ ಅಂದ್ರೆ ಮಂಗಳೂರಿನಲ್ಲಿ ಬಿಸ್ನೆಸ್ ಅಂದ್ರೆ ಬೇರೆ ಎಲ್ಲ ಪರ್ಸೆಂಟ್ ಒಂದು 10% 20% ಲಾಭಾಂಶ ಬರ್ಬೋದು. ಆದರೆ ಇದು 80% 100% ಲಾಭಾಂಶ ಬರುವಂತ ಅಂತ ಹೇಳಿದ್ರೆ, ಅಥವಾ ಅದಕ್ಕಿಂತಲೂ ಹೆಚ್ಚು ಲಾಭ ಬರುವಂತ ಇದ್ರೆ ಇದು ಉದ್ಯಮ ಅಂತ ಕೈದಿಗಳು ಹೇಳ್ತಾರೆ. ಸ್ವಲ್ಪ ರೇಟ್ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಹತ್ರ ಅಂತ. ಅಂದ್ರೆ ಆ ರೀತಿಯ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಮಾತಾಡಿದ್ದು ರೇಟ್ ಕಮ್ಮಿ ಮಾಡಿಸ್ಲಿಕ್ಕೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಬಟ್ ಇಲ್ಲಿ ಈ ಥರದ ಒಂದು ಏನು ಅಲ್ಲಿ ಒಳಗಡೆ ಈ ಗಾಂಜಾ ಉದ್ದಿಮೆ ಇರ್ಬೋದು, ಇವನ್ ಚಾಪುಡಿ, ಸಕ್ಕರೆ, ಟೊಮೆಟೊ, ಇದು ತರಕಾರಿ, ಫ್ರೂಟ್ಸು ಎಲ್ಲವೂ ಕೂಡ ಯಾವುದೇ ಕೋರ್ಟಿನ ಪರ್ಮಿಷನ್, ಕೆಲವರಿಗೆ ಕೋರ್ಟಿನ ಪರ್ಮಿಷನ್ ಬೇಕಾಗ್ತದೆ ಅಂತ ಹೇಳ್ತಾರೆ. ಬಟ್ ಯಾವುದೇ ಪರ್ಮಿಷನ್ ಇಲ್ಲದೆ ಇಂಥದ್ದನ್ನೆಲ್ಲ ಒಳಗೆ ತಗೊಂಡು ಹೋಗುವಂಥ ಅದೊಂದು ವ್ಯವಸ್ಥೆ ಇದೆ. ಅಲ್ಲಿ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಆಗ್ತದ. ಇದನ್ನು ಮತ್ತೆ ಅಧಿಕಾರಿಗಳಿಗೆ ತಡೆಯುವಂಥ ಯಾವ ಅಧಿಕಾರಿಗಳಿಗೂ ಏನು ಇಲ್ಲ. ಆದರೆ ನೀವು ಕಂಪೇರ್ ಮಾಡಿದರೆ ಬಳ್ಳಾರಿ ಆ ಕಡೆ ಬೇರೆ ಕಡೆ ಜೈಲಿಗೆ ಕಂಪೇರ್ ಮಾಡಿದರೆ ಮಂಗಳೂರು ಜೈಲು, ಮಂಗಳೂರಿನ ಈ ಇದಕ್ಕೆ ಅನುಗುಣವಾಗಿ ಇಲ್ಲಿ ಟಾರ್ಚರ್ ಕಮ್ಮಿ ಇದೆ. ಅಂದರೆ ಹಿಂಸೆ, ಬಾಸಿಸಮ್, ರೌಡಿ ಒಳಗಡೆ ಇದೆಲ್ಲ ಸ್ವಲ್ಪ ಕಮ್ಮಿ ಇದೆ. ಅದಾದಮೇಲೆ ರೇಟ್ಗಳು ಸಮೇತ ಅಲ್ಲಿ ಕಂಪೇರ್ ಮಾಡಿದರೆ ಎಕ್ಸ್ಟ್ರಾಕ್ಷನ್ ಕಮ್ಮಿ ಇದೆ. ಬೇರೆ ಕಡೆ ಜೈಲುಗಳಲ್ಲಿ ಎಕ್ಸ್ಟ್ರಾಕ್ಷನ್ಗಳು, ಇಲ್ಲಿ ಸಣ್ಣ ಪಟ್ಟದ ಎಕ್ಸ್ಟ್ರಾಕ್ಷನ್ಗಳಿವೆ. ಏನಾದರೂ ಹೊಸ ಏನು ದೊಡ್ಡ ಇವರು ಏನು ದೊಡ್ಡ ಏನು ಸಮಾಜಘಾತಕರು ಬಂದರೆ, ರೇಪ್ ಕೇಸಲ್ಲಿ ಬಂದರೆ ಎಲ್ಲರೂ ಬಂದು ಕೈಕಾಲು ಮುರಿಯುವಂಥ ಒಂದು ವ್ಯವಸ್ಥೆಗಳು ಆ ಥರದ್ದೆಲ್ಲ ಇವೇ ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಹಿಂಸೆ ಮಾಡುವಂಥದ್ದಿಲ್ಲ. ಒಬ್ಬೊಬ್ಬರು ಇರ್ತಾನೆ, ಒಂದು ಬ್ಯಾರಕ್ಕಾಗಲಿ ಒಬ್ಬ ಲೀಡರ್ ರೌಡಿ, ಅಥವಾ ಹೆಚ್ಚಾಗಿ ಆ ರೋಡಿಗೆ ಕ್ವಾಲಿಫಿಕೇಶನ್ ಅಥವಾ ಲೀಡರ್ ಕ್ವಾಲಿಫಿಕೇಶನ್ ಹೇಳಿದ್ರೆ ಮರ್ಡರ್ ಮಾಡಿರಬೇಕು, ಇಲ್ಲ ಪೋಕ್ಸೋ ಕೇಸು, ಇಂಥದ್ದೆಲ್ಲ ಇಟ್ಕೊಂಡ ಒಂದು ಸ್ಪೆಷಲಿಸ್ಟ್ಗಳಿಗೆ ಆ ಒಂದೊಂದು ಸೆಲ್ಗಳಲ್ಲಿ ಲೀಡರ್ಶಿಪ್ಗಳು. ಅಂದರೆ ಇದು ಎಲ್ಲ ಕಡೆ ಇರುವಂಥದ್ದು. ಇಲ್ಲಿ ಬೇರೆ ಕಡೆಗಿಂತ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಎಲ್ಲ ಕಡೆ ಜೈಲುಗಳಿರುವಂತೆ ಮಂಗಳೂರು ಜೈಲಿದು ಸಾಮಾನ್ಯ. ಆದರೆ ಅದನ್ನು ಪತ್ತೆ ಮಾಡೋ, ಈಗ ಆ ಕಡೆ ಇವರು ಹೋಗುವಾಗ ತುಂಬ ಜನ ನೋಡಿರ್ತಾರೆ ಎಸೆಯುವಂಥದ್ದು, ಅಯ್ಯೋ ಎಸಿತಾರೆ. ಆದರೆ ನಮ್ಮ ಜನಪ್ರತಿನಿಧಿಯಾಗಿ ಆಗಿದ್ದಂಥ, ಮೇಯರ್ ಆಗಿದ್ದಂಥ, ಮೇಯರ್ ಆಗಿರುವಾಗಲೂ ಇದನ್ನು ಅವರು ಏನು ಗಾಂಜಾವನ್ನು ಎಸಿತಾ ಇರುವಂಥದ್ದು, ಪೆಕೆಟ್ ಎಸಿತಾ ಇರುವಂಥ ಸಂದರ್ಭ ಇವರು ಹಿಡಿದಿದ್ದಾರೆ. ಇವರು ಅದೇ ಒಂದು ಈಗ ಜನಪ್ರತಿನಿಧಿ ಅಲ್ಲದಿದ್ದರೂ ಕೂಡ ಜನರ ಮೇಲಿನ ಸಮಾಜದ ಮೇಲಿನ ಕಾಳಜಿಯಿಂದ ಇವತ್ತು ಕೂಡ ಆ ಕೆಲಸವನ್ನು ಮಾಡಿದ್ದಕ್ಕೆ ಮೊದಲು ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುವ. ಯಾಕೆ ಹೇಳಿದ್ರೆ ಎಲ್ಲ ಜನರಿಗೂ ಈ ಥರ ಸಾಮಾಜಿಕ ಪ್ರಜ್ಞೆ ಅಥವಾ ಸಮಾಜಕ್ಕೆ ಕಳಕಳಿ ಆದ ಗಾಂಜಾ ಎನ್ನುವಂಥದ್ದು ಸಮಾಜದ ದೊಡ್ಡ ಇಡೀ ಮಾದಕ ವಸ್ತು ಎನ್ನುವಂಥದ್ದು ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಬಲವಾಗಿ ಅತ್ಯಂತ ಸಮಾಜವನ್ನು ಹಾಳು ಮಾಡ್ತಾ ಇರುವಂಥ ನಮ್ಮ ಯುವ ಜನಾಂಗವನ್ನು ಸಂಪೂರ್ಣ ನಾಶ ಮಾಡಿ ಭವಿಷ್ಯವನ್ನು ಕತ್ತಲು ಮಾಡುತ್ತಿರುವಂಥ ದೊಡ್ಡ ಪಿಡುಗು ಅದು. ಇವರು ಅದನ್ನು ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ಸೊ ನಾವು ಏನಾದರೂ ಹೇಳ್ತೇವೆ, 4 ಜನಕ್ಕೆ ಹೇಳ್ತೇವೆ, ಬಟ್ ಇವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅವರ ತಮ್ಮ ಏನು ಕಾರ್ಯದ ಮೂಲಕ. ಸೊ ಅವರಿಗೆ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಪೊಲೀಸ್ ಕಮಿಷನರೇಟ್ನವರು ಆದಷ್ಟು ದಾಳಿಗಳನ್ನು 6 ತಿಂಗಳ ಮೇಲೆ 1 ವರ್ಷಕ್ಕೆ ಮಾಡೋದಕ್ಕಿಂತ ಈಗ ಪದೇ ಪದೇ ಮಾಡುವಂಥ ಒಂದು ಅಗತ್ಯ ಇದೆ. ಮತ್ತು ಜೈಲು ಅಧಿಕಾರಿಗಳು ಅವರು ಇಂತಹ ಇದನ್ನು ಅವರಿಗೆ ಪ್ರತಿ ಸಾರಿ ಹೇಳ್ತಾರೆ, ಜೈಲು ಸಿಬ್ಬಂದಿ ಇಲ್ಲ, ಅಧಿಕಾರಿಗಳ ಕೊರತೆ ಇದೆ, ನಗರ ಮಧ್ಯೆ ಜೈಲು ಇದೆ. 2021ರಿಂದ ಹೇಳ್ತಾ ಇದ್ದಾರೆ, ಇನ್ನು 2 ವರ್ಷದಲ್ಲಿ ಆಗ್ತದೆ ಅಂತ. ಆಗಿನ ಮೈನ್ ಜೈಲು ಸೂಪರಿಂಟೆಂಡೆಂಟ್ ಅಲ್ಲಿ ಬಂದಿಖಾನೆಯ ಮುಖ್ಯಸ್ಥರು ಅಧಿಕಾರಿಗಳು ಆವತ್ತು ಹೇಳಿದ್ದಾರೆ, ಇನ್ನೂ 2 ವರ್ಷ ಅಲ್ಲ 4 ವರ್ಷ, ಈಗ ಇನ್ನು 5 ವರ್ಷ ಆಗ್ತದೆ. ಅಂದರೆ ಇದು ಯಾವಾಗ ಪೂರ್ಣ ಜೈಲು ಮುಡಿಪಿಗೆ ಸ್ಥಳಾಂತರ ಆಗ್ತದೆ ಗೊತ್ತಿಲ್ಲ. ಆದಷ್ಟು ಬೇಗ ಸರ್ಕಾರ ಗಮನ ಸೆಳೆದು ಈ ನಗರ ಮಧ್ಯದಿರುವಂಥ ಜೈಲುಗಳನ್ನು ಹಾಕಿದರೆ ಅಲ್ಲಿ ಆಸುಬಾಸಿನವರೆಗೂ ಮೊಬೈಲ್ ಜಾಮರ್, ಒಳಗಡೆ ನೆಟ್ವರ್ಕ್ ಸಿಗ್ತದೆ, ಹೊರಗಡೆ ಇದ್ದ ಬಿಸ್ನೆಸ್ ಮಾಡುವ ನೆಟ್ವರ್ಕ್ ಸಿಗದೆ ಇರುವಂಥ ಪರಿಸ್ಥಿತಿ ಇರೋದ್ರಿಂದ ಆದಷ್ಟು ಬೇಗ ಈ ನಮ್ಮ ಕಣ್ಣೆದುರು ನೋಡ್ಲಿಕ್ಕೆ ಆಗೋದಿಲ್ಲ ಇಂಥ ಅನಾಚಾರಗಳನ್ನು. ಆದಷ್ಟು ಬೇಗ ಉಡುಪಿಗೆ ಸ್ಥಳಾಂತರಿಸಬೇಕು ಅಂತ ನಮ್ಮದು ವಿನಂತಿ ಕೂಡ. ಕೊನೆಗೂ ಕೂಡ ಆ ಕಡೆ ಶಿಫ್ಟ್ ಆಗಲಿ ಅಂತ ಹೇಳಿ ಬರಲಿ, ಪರವಾಗಿಲ್ಲ. ಈಗ ಪ್ರಸ್ತುತ ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಆಗ್ತಾ ಇದೆ, ಮುಡಿಪಲ್ಲಿ ಆಗ್ತಾ ಇರುವಂಥ ಜೈಲಿನ ಅದರ ಅಪ್ಡೇಟ್ಗಳು ಕೂಡ ಇಲ್ಲ. ಈ ಇಲ್ಲಿಯ ಮಟ್ಟಕ್ಕೆ ಕೆಲಸ ಕಾರ್ಯ ಮುಂದುವರೆದಿದೆ ಅನ್ನುವಂಥದ್ದು. ಗೃಹ ಸಚಿವರು ಹೇಳ್ತಾರೆ ಹೊಸ ಜೈಲು ಆಗುತ್ತಪ್ಪ, ಆವಾಗ ಶಿಫ್ಟ್ ಆಗುತ್ತೆ, ಎಲ್ಲವೂ ಕೂಡ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ. ಪೊಲೀಸ್ ಇಲಾಖೆಗೆ ಸ್ಪೆಷಲ್ ಒಂದು ವಿಚಾರ, ನೀವು ಕೇರಳದ ಗಡಿ ಭಾಗದಲ್ಲಿ ಕೇವಲ ಇಷ್ಟು ಬೃಹತ್ ಗಾತ್ರದ ಅಥವಾ ಇಷ್ಟು ಮೊತ್ತದ ಡ್ರಗ್ಸ್ ಅನ್ನು ನಾವು ಪತ್ತೆ ಹಚ್ಚಿದ್ದೇವೆ ಅನ್ನುವಂಥದ್ದನ್ನು ಸುದ್ದಿಯಾಗಿ ನೀಡಿದ್ರ ಬದಲಾಗಿ ತಮ್ಮ ಜೈಲು ಒಳಗಡೆನೆ ಅದಕ್ಕಿಂತಲೂ ಹೆಚ್ಚಾದಂತಹ ಮೌಲ್ಯದ ಡ್ರಗ್ಸ್ಗಳು ಸಪ್ಲೈ ಆಗ್ತಾ ಇದೆ. ಮೊದಲು ಅದನ್ನು ತಡೆಗಟ್ಟುವಲ್ಲಿ ತಮ್ಮ ಪ್ರಯತ್ನಗಳಿರಲಿ. ಆ್ಯಂಡ್ ಯಾರೀಗ ಅಧೀಕ್ಷಕರಿದ್ದಾರೆ, ಜೈಲು ಅಧಿಕಾರಿ ಇದ್ದಾರೆ, ಅವರ ವಿಚಾರಣೆಗಳು ಕೂಡ ಆಗಬೇಕು. ಯಾಕೆ CCTV ಇಲ್ವಾ? ಮೊನ್ನೆ ಸಸ್ಪೆಂಡ್ ಆಗಿದ್ದಾರೆ ಒಬ್ಬರು. ಎಸ್ ಈಗಲೂ ಕೂಡ ಪ್ರಸ್ತುತವಾಗಿ ಈಗ ಕಾರ್ಯನಿರ್ವಹಿಸ್ತಾ ಇರುವಂಥ ಅಧೀಕ್ಷಕರು ಕೂಡ, ಅಲ್ಲಿ ಸುತ್ತಲೂ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, CCTVಗಳಿದೆ,
ಆ ವ್ಯಕ್ತಿಗಳು ಅಲ್ಲೇ ಕೂತಿದ್ರು, ನಿನ್ನೆ ಏನೆಲ್ಲ ನಡೀತು ಆ ವಿಚಾರದ ಕುರಿತಾಗಿ ಕೂಡ ಮಾತಾಡ್ತಾ ಹೋಗೋಣ. ಕವಿತಾ ಸೆನೆಲ್ ಅವರೇ, ನಿನ್ನೆಯ ಸಂದರ್ಭದಲ್ಲಿ ಆ ರಸ್ತೆಯ ಮುಖಾಂತರ ಹಾದು ಹೋಗುವಂಥ ಸಂದರ್ಭದಲ್ಲಿ ತಾವು ಗಮನಿಸಿಕೊಂಡಿರುವಂತಹ ಅಂಶಗಳು ನಿನ್ನೆ ಏನೆಲ್ಲ ನಡೆಯಿತು ಅಂತ ಹೇಳಿ ಸ್ಪೆಷಲ್ ಆಗಿ ಹೇಳೋದಾದ್ರೆ. ನಿನ್ನೆ ಒಂದು ಸರಿಸುಮಾರು ಒಂದು 3:25ರಿಂದ 3:15 ಸಮಯಕ್ಕೆ ಸಂಜೆ ಮಧ್ಯಾಹ್ನ ಅದೇ ಅಷ್ಟೊತ್ತಿಗೆ ನಾನು ಅದೇ ಜೈಲ್ ರೂಟಿಂದ ನಾನು ಹೋಗ್ತಾ ಇರಬೇಕಾದ್ರೆ ನನ್ನ ಕಾರಿನ ಎದುರುಗಡೆ ಒಂದು 2 ವೀಲರ್, ಅದಕ್ಕೆ ಯಾವುದೇ ನಂಬರ್ ಪ್ಲೇಟ್ ಇರಲಿಲ್ಲ. ಒಬ್ಬರು ಎದುರಿನವ ಏನು ಸವಾರಿದ್ದಾನೆ ಅವನು ಹೆಲ್ಮೆಟ್ ಹಾಕಿದ್ದಾನೆ, ಹಿಂದಿನವ ಹೆಲ್ಮೆಟ್ ಹಾಕಿರಲಿಲ್ಲ. ಸೊ ಅವನು ನಿಂತು ಒಂದೆರಡು ಪೊಟ್ಟಣವನ್ನು ನಮ್ಮ ರೋಡಿಂದ ಕಾಂಪೌಂಡ್ ಹಾಲ್ನ ಒಳಗಡೆ, ಅಷ್ಟು ಎತ್ತರ ಜೈಲಿದ್ದು, ಅಷ್ಟು ದೊಡ್ಡ ಕಾಂಪೌಂಡ್ ಹಾಲ್ ಇದೆ. ಸೊ ಅವನಿಗೆ ಕರೆಕ್ಟ್ ಪ್ರಾಕ್ಟೀಸ್ ಆಗಿದೆ. ಅಂದರೆ ಸ್ವಲ್ಪ ತಾಗಿದ್ರು ಅಲ್ಲಿ ಅವರು ಕರೆಂಟ್ ಇದ್ದು ಇದು ಹಾಕಿದ್ದಾರೆ, ಅದಕ್ಕೆ ತಂತಿ ಹಾಕಿದ್ದಾರೆ. ಸೊ ಅದಕ್ಕೆ ಬೀಳ್ಬೋದು, ಕೆಳಗೆ ಬೀಳ್ಬೋದು, ಏನೋ ಒಂದಿರ್ಬೋದು. ಕರೆಕ್ಟ್ ಅವ ಥ್ರೋ ಮಾಡಿದ್ದಾನೆ. ಅಭ್ಯಾಸ ಇದೆ. ಯಾಕಂತ ಹೇಳಿದ್ರೆ ಅಭ್ಯಾಸ ಇದೆ ಅಂತ ಹೇಳಿದ್ರೆ ನನಗೆ ಇದು ಗೊತ್ತಿದೆ. ಯಾಕಂತ ಹೇಳಿದ್ರೆ 2017ರಲ್ಲಿ ನಾನು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ರೀತಿ, ಅದು ಆವಾಗ 2:15 ಗಂಟೆಗೆ, ಇದು ನಿನ್ನೆ 3:15 ಗಂಟೆಗೆ, ಆ ಸಮಯದಲ್ಲಿ ಕೂಡ ಇದೇ ರೀತಿ ಪೊಟ್ಟಣವನ್ನು ಬಿಸಾಡಿದ್ದಾದ ಆ ಸಂದರ್ಭದಲ್ಲಿ ನಾನು ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ ಅವನನ್ನು ಹಿಡಿದು, ಇವನ್ ಕೈ ಸಹ ಹಿಡಿದು ಎಳೆಯುವಾಗ ಅವನು ನನ್ನನ್ನು ಕೈ ತಪ್ಪಿಸಿ ಓಡಿ ಆಗಿದೆ. ಇದು ಯಾವಾಗ 2017ನಲ್ಲಿ. ಸೊ ಆವಾಗ ನಾನು ಅದನ್ನು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಜೈಲಿನವರಿಗೆ ಆಗಿರ್ಬೋದು, ಜೈಲಿನ ಅಧಿಕಾರಿಗಳಿಗೆ ಏನಿರ್ಬೋದು, ಅವರಿಗೆ ನಾನು ಇದನ್ನು ಹೇಳಿದ್ದೆ. ಹೇಳುವಾಗ ಅವರು ಅದನ್ನೊಂದು ಗಾಳಿಗೆ ತೂರಿದೆ. ಅಂದರೆ ಯಾವುದೇ ರೆಕಾರ್ಡ್ಸ್ ಇಲ್ಲ, ಅಂದರೆ CC ಕ್ಯಾಮರಾ ಸಹ ಇರಲಿಲ್ಲ ಆಗ. ಸೊ ಈವನ್ ಫುಟೇಜ್ ಸಹ ಇರಲಿಲ್ಲ. ಸೊ ಹೇಳಿದ್ರು, ನಾನು ಅದನ್ನಲ್ಲೇ ಬಿಟ್ಟೆ. ಮತ್ತೆ ಅದಾಯ್ತು ಅಲ್ಲಿಗೆ. ಸೊ ನಿನ್ನೆ ಸಹ ಇದೇ ರೀತಿ ಆದದ್ದು. ಇದೇ ರೀತಿ ಆದಾಗ ನಾನು ಅವನನ್ನು ಸ್ವಲ್ಪ ಭಾಳಷ್ಟು ನಾನು ಸಹ ಎದುರು, ಅಂದರೆ ನಾನು ಕಾರಲ್ಲಿ ಇರೋದು, 2 ವೀಲರ್ನವರು ಅವನು ಇಲ್ಲಿಂದ ಅಷ್ಟು ಸ್ಮಾರ್ಟ್ ಆಗಿ ಬಿಸಾಡ್ಬೇಕಿದ್ರೆ ಅವನು ಎಕ್ಸ್ಪರ್ಟ್ ಆಗಿರ್ತಾನೆ. ಸೊ ಅವನು ಹೇಗೆ ತಪ್ಪಿಸ್ಕೊಳ್ಳೋದ್ರಲ್ಲಿ ಈಸಿ ನನಗೆ ಆರಾಮ್ಸೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ನಾನು ಇದನ್ನೇ ಮಾಡುವಾಗ ಅವನು ಯಾವ ರೀತಿ ತಪ್ಪಿಸಿಕೊಂಡಿದ್ದ ಅಂತ ನನಗೆ ಗೊತ್ತಿತ್ತು. ಆದರೂ ಕೂಡ ನಾನು ಹಿಂಬಾಲಿಸಿಕೊಂಡು ಹೋದೆ ಸಿಗ್ತದ ನೋಡುವ ಅಂತೇಳಿ. ಬಟ್ ಅವನು 2 ವೀಲರಲ್ಲಿ ಇರೋದ್ರಿಂದ ಅವನು ಓಣಿಯಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋಗಾಯಿತು. ಮತ್ತೆ ನಾನು ವಾಪಸ್ ತಿರ್ಗಾ ಅಲ್ಲೇ ಬಂದರೆ, ಅಂದರೆ ಬಿಸಾಡಿದಲ್ಲಿ ಇರಬೇಕಲ್ಲ. ಸೊ ಅಲ್ಲಿರುವಾಗ ಒಂದಲ್ಲಿ ಪೊಲೀಸ್ ಒಬ್ಬ ಪೇದೆ ಕಾನ್ಸ್ಟೇಬಲ್ ಅಲ್ಲೇ ಕೂತಿದ್ದಾನೆ. ನಾನು ಕೇಳಿದವನ ಹತ್ರ, ನೀನು ಎಷ್ಟು ಹೊತ್ತಿಂದ ಇಲ್ಲಿದ್ದಿ ಅಂತ. ಅವನು ಹೇಳಿದ, ನಾನು 1-1.5 ಗಂಟೆ. ನೀನು ಇಲ್ಲಿಂದ ಬಿಸಾಡಿದ್ದು ನೋಡಲಿಲ್ವ ಅಂತ ಹೇಳಿ. ಇಲ್ಲ ಹೇಳ್ತಾನೆ ಅವನು, ನನಗೆ ಗೊತ್ತೇ ಇಲ್ಲ, ನಾನು ನೋಡಲೇ ಇಲ್ಲ ಹೇಳಿದ್ದು. ಆಮೇಲೆ ನಾನು ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ನಂದನ್ ಮಲ್ಯ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿದೆ. ಹೀಗೆ ಆಗಿದೆ, ನೀವು ಇಮಿಡಿಯೇಟ್ ಬನ್ನಿ ಅಂತ. ಅವ್ರ ಅಕ್ಕ, ನಾನು ಬಂದೆ 5 ನಿಮಿಷದಲ್ಲಿ ನಾನು ಬರ್ತೇನೆ ಅಂತೇಳಿ ಅವರು ಇಮಿಡಿಯೇಟ್ ಅವ್ರು ಸಹ ಬಂದರು. ವಿದಿನ್ 5 ಮಿನಿಟ್ಸಲ್ಲಿ ಅವ್ರು ಸಹ ಅಲ್ಲಿ ಬಂದರು. ಮತ್ತು ನಾನು ಶಾಸಕರ ವೇದವ್ಯಾಸ್ ಕಾಮತ್ ಅವರ ವೇದಣ್ಣನಿಗೆ ಸಹ ಕಾಲ್ ಮಾಡಿದೆ. ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ಅವರು ಸಹ ಮತ್ತೆ ಅಲ್ಲಿಗೆ ಬಂದರು. ಹಾಗಿರುವಾಗ ನಾವೆಲ್ಲ ಅದನ್ನು ನೋಡಿದಾಗ ಇಲ್ಲಿ ಏನು ಅಂತ ಹೇಳಿದರೆ, ಇದು ಜೈಲಿನ ಅಧಿಕಾರಿ ಏನು ಒಳಗಿಂದ ನಾವು ಕೇಳಿದಾಗ ಬಿಸಾಡಿದಾರ. ಈಗ ನನ್ನ TV ಇದು ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದ್ದಕ್ಕೆ ಇವರು ಒಪ್ಪಿಕೊಂಡ್ರು. ಇಲ್ಲದೇ ಇದ್ರೆ ಇವರು ಇವತ್ತು ಕೂಡ ಲಾಸ್ಟ್ ಏನು 2017ನಲ್ಲಿ ಆಗಿದೆ ಅದೇ ರೀತಿ ಇದನ್ನು ಮಾಡ್ತಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಕುಂದೇಶ್ವರ್ ಅವರು ಹೇಳಿದಾಗೆ ಇದು ಜೈಲಿನ ಅಧಿಕಾರಿ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಅವ್ರಿಗೆ ಗೊತ್ತಿಲ್ಲದೆ ಮಾಡುದಿಲ್ಲ. ನೋಡಿ, ಅವನು ಹೆಲ್ಮೆಟ್ ಇಲ್ಲದೆ ಹೋದ, ಹೆಲ್ಮೆಟ್ ಇಲ್ಲದೆ ಅದನ್ನು ಬಿಸಾಡಿದ, ನಂಬರ್ ಪ್ಲೇಟ್ ಇಲ್ಲ. ಯಾರೋ ಒಬ್ಬ ಸವಾರರು ಇವರು ತ್ರಿಬಲ್ ರೈಡ್ ಹೋದರೆ ಹೆಲ್ಮೆಟ್ ಇಲ್ಲದಿದ್ದರೆ ಫೋನಲ್ಲಿ ಮಾತಾಡಿದರೆ ಅಡ್ಡಗಟ್ಟಿ ಪೊಲೀಸ್ನವರು ನಿಲ್ಲಿಸಿ ಕೇಸ್ ಹಾಕ್ತಾರೆ. ಇದೆಲ್ಲ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಇದನ್ನು ಸುಮ್ಮನೆ ಬಿಡ್ತಾ ಇದ್ದಾರೆ. ಅಥವಾ ಅವರು, ನಾನು ಕೇಳಿದೆ, ನಿಮ್ಮ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಲಿಲ್ಲ ಪೊಲೀಸ್? ಇಲ್ಲ, ಆ ಟೈಮಲ್ಲಿ ಆ ಪೊಲೀಸ್ ಎಲ್ಲ ಆ ಕಡೆ ಹೋದದ್ದು. ಅಂದರೆ ಇದೆಲ್ಲ ಏನು ಅಂತ ಹೇಳಿದ್ರೆ ಸೆಟ್ಟಿಂಗ್. ಪೊಲೀಸ್ ಇಲಾಖೆ ಹೇಳ್ತದೆ ಹೀಗೆ ಅವನು ಬರ್ತಾನೆ, ನಾಳೆ ಅವರು ಸಿಕ್ಕಾಕೊಳ್ಳೋದಿಲ್ಲ. ಅಲ್ಲ, ಪೊಲೀಸ್ ಇಲಾಖೆ ಅಲ್ಲ, ಅವರಿಗೆಲ್ಲ ಯಾರೊಬ್ರು ಎಲ್ಲ ಅಡ್ಜಸ್ಟ್ಮೆಂಟ್ ಸೆಟ್ಟಿಂಗ್ ಇದೆ. ಏನು ಅಂತ ಹೇಳಿದ್ರೆ, ನಾಳೆ ಅವನು ಕ್ಯಾಮರಾದಲ್ಲಿ ಏನಾದರೂ ಬೈ ಚಾನ್ಸ್ ರೆಕಾರ್ಡ್ ಆದ್ರೂ ಸಹ ಅವನು ಹೇಳ್ಬೋದಲ್ಲ, ನಾನು ಅಲ್ಲಿ ಇರಲಿಲ್ಲ ಅಂತ. ಆ ಸಮಯಕ್ಕೆ ಕರೆಕ್ಟ್ ಅವನಿಗೆ ಸಹ ಹೇಳಿರ್ಬೋದು, ನೀನು ಅಲ್ಲಿಂದ ಎದ್ದು ಹೋಗು ಅದು ಇದು ಅಂತ. ಇದು ನಾನು ನೋಡಿ, ಕೈದಿಗಳನ್ನು ನಾವು ಒಂದು ಕಡೆಯಿಂದ ಈ ಪೊಲೀಸ್ ಇಲಾಖೆ ಏನು ಸರ್ಕಾರ ಇದೆ, ಇದರಲ್ಲಿ ಯಾವ ರೀತಿ ಏನು ಮಾತಾಡೋದಂತಲೇ ಅರ್ಥ ಆಗೋದಿಲ್ಲ. ಯಾಕಂತ ಹೇಳಿದರೆ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಹದಗೆಟ್ಟು ಹೋಗಿದೆ, ಯಾವುದೇ ರೀತಿ ಇದಿಲ್ಲ. ಯಾಕಂತ ಹೇಳಿದರೆ ನೋಡಿ, ಈಗ ಅವರಿಗೆ ಒಂದು ಕಡೆಯಿಂದ ಪೊಲೀಸ್ ಇಲಾಖೆಗೆ ಗೊತ್ತಿದ್ದು ಇದನ್ನು ಅವರು ಹೇಳ್ತಾರೆ, ಒಂದು ಕಡೆಯಿಂದ ಬೇಜವಾಬ್ದಾರಿಯುತವಾದಂಥ ಒಂದು ಆನ್ಸರ್ ಹೇಳ್ತಾರೆ, ಅದು ಚಾಹುಡಿ ಅಂತೇಳಿ. ಎಷ್ಟು ಈಸಿಯಾಗಿ ಹೇಳ್ತಾರೆ ಅದು. ನಾವು ಕೇಳಿದರೆ ಸರಿ ಅದರಲ್ಲಿ ಏನಿತ್ತು ಏನು ಎಂತ ಅಂತ ಸಿಕ್ಕಿದು ಅಂತ ಆಯಿತು, ಅದ ಕೂಡಲೇ ಅವರು ಚಾಹುಡಿ ಹೇಳ್ತಾರೆ.
ಒಂದು ಕಡೆಯಿಂದ ನೋಡಿ, ನಾವು ಅಲ್ಲಿ ಅದರ ಒಳಗಡೆ ಹೋಗುದು, ಜೈಲಿನಲ್ಲಿ ಇರುವಂಥವ್ರು ಯಾರು ಖೈದಿಗಳು, ಅವರಿಗೆ ಇಷ್ಟು ಪೊಲೀಸ್ನ ಇಷ್ಟು ಸರ್ಪಗಾವಲು ಅವರಿಗೆ ಇದ್ದು ಈ ರೀತಿ ಇವರು ಮಾಡ್ತಾರಂತ ಹೇಳಿದ್ರೆ ಅವರನ್ನು ಬಿಡಿ. ಅವರು ಇವತ್ತು ಯಾವುದು ಇದು ಗಾಂಜಾವ ಅದ ಕೇಸಲ್ಲಿ ಅವರು ಒಳಗೆ ಹೋಗಿರ್ತಾರೆ. ಅವರಿಗೆ ಇದೇ ರೀತಿ ಇವರು ಹೊರಗಿಂದ ಗಾಂಜಾ ಸಪ್ಲೈ ಮಾಡೋದಿದ್ರೆ ಅವರನ್ನು ಹೊರಗೆ ಒಳಗೆ ಇಡಬೇಕು, ಬಿಡ್ಬೋದಲ್ಲ ಆರಾಮ್ಸೆ. ಹಾ, ಯಾಕೆ ಹೀಗೆ ಮಾಡಬೇಕು? ಹೊರಗೆ ಬಿಡ್ಬೋದು. ಬಿರಿಯಾನಿ ಕೊಡ್ತಾರೆ, ಫೋನ್ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ. ನೋಡಿ, ಎಷ್ಟೋ ವರ್ಷದ ಹಿಂದೆ ನನಗೆ ನೆನಪಿದೆ, ಡಬಲ್ ಮರ್ಡರ್ ಆಯ್ತು ಅಲ್ಲಿ. ಇವರು 2015 ಹೌದು, ಕರೆಕ್ಟ್, 2015ರಲ್ಲಿ ಮಾಡೂರು ಯೂಸುಫ್ ಮತ್ತೆ ಗಣೇಶ್ ಎರಡು ಅಲ್ಲಿ ಡಬಲ್ ಮರ್ಡರ್ ಆಯ್ತು. ಹೇಗೆ ಆಯ್ತು? ನವೆಂಬರ್ನಲ್ಲಿ. ಹೇಗೆ ಆಯ್ತು? ಮಾರಕಾಸ್ತ್ರಗಳು ಕೂಡ ಸಪ್ಲೈ ಆಗ್ತದೆ. ನಾನು ಹೇಳುದು ಇಷ್ಟೇ, ನೋಡಿ, ನಾವೊಂದು ಜನಪ್ರತಿನಿಧಿಯಾಗಿ ನಮಗೆ ನನ್ನ ನೇಚರ್ ಏನು ಅಂತ ಹೇಳಿದ್ರೆ, ನಾನು ಏನೋ ಒಂದು ನೋಡಿದ್ರೆ ಅದನ್ನು ಸೀದಾ ಹೋಗುವಂಥದ್ದು ನನಗೆ ಆಗುದಿಲ್ಲ. ನಾನು ಅದು ನೋಡಿದ್ರೆ ಏನೋ ಒಂದು ನಮ್ಮ ಕೈಯಲ್ಲಾದದಷ್ಟು ಏನಾದರೂ ಒಂದು ನೋಡುವ ಅಂತೇಳಿ ನಾವು ಟ್ರೈ ಮಾಡೋದು ಅಷ್ಟೇ. ಬಟ್ ಇದನ್ನು ನಾವು ಕೂತ್ಕೊಳ್ಳಿಕ್ಕಲ್ಲ, ಇದನ್ನು ಸರ್ಕಾರ ಏನು ಇದರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಈಗ ನೀವು ಈಗಾಗಲೇ ಹೇಳಿದ್ರಿ, ಪರಮೇಶ್ವರ್ ಅವರು ಈ ರೀತಿ ಹೋಮ್ ಮಿನಿಸ್ಟರ್ ಬೇಜವಾಬ್ದಾರಿ, ಅವರಿಗೆ ನಿಜವಾಗಿ ಏನು ಅಂತ ಪುಣ್ಯಕ್ಕೆ ಆ ಮನುಷ್ಯ ಅಷ್ಟು ಹೇಳಿದ್ದು ಪುಣ್ಯ, ಇಲ್ಲದಿದ್ರೆ ಹೌದಾ ನೋಡ್ತೇನೆ ನಾನು, ಗೊತ್ತಿಲ್ಲಲ್ಲ, ನಾನು ನೋಡ್ಬೇಕು, ಆ ರೀತಿ ಹೇಳ್ತಾ ಇದ್ರು. ಅಟ್ಲೀಸ್ಟ್ ಅಲ್ಲ, ಹಾಗೆ ಹೇಳಿದ್ರೆ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ಲಿಕ್ಕೆ ಏನಾದ್ರೂ ಹೌದಾ ಇಷ್ಟ ಆಗಿದೆ ಅದಾಗಿದೆ ಅಂತ ಹೇಳಿದ್ರೆ ನಾಳೆ ಸಿಕ್ಕಿ ಬೀಳ್ತಾರೆ, ಮತ್ತೆ ಅವ್ರ ಪೋಸ್ಟ್ ಹೋಗ್ತದೆ. ನೀವು ಅವ್ರ ಪೋಸ್ಟ್ ಹೋಗ್ಬೇಕಂತ ಕಾಯ್ತಾ ಇದ್ರೆ ಕಾಣಿಸ್ತದೆ. ಹಾಗೆ ಪೋಸ್ಟ್ ಅಲ್ಲಿ ಇದು ಕೂಡ ಪ್ರಯೋಜನ ಇಲ್ಲ. ಅದೇ ಅಂತವರೆಲ್ಲ ಯಾಕೆ ಪೋಸ್ಟ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಅದು ಏನೇ ಇಲ್ಲ, ಅಲ್ಲ ಅದು ಏನೇ ಇಲ್ಲ. ಶಿಶಿನವ್ರು ನಾನು ಏನ್ ಹೇಳುದು ಅಂತ ಹೇಳಿದ್ರೆ, ನಾನು ಇಷ್ಟೇ ಹೇಳುದು, ನೋಡಿ, ಗಾಂಜಾ ಅಲ್ಲ ಜಿತೇಂದ್ರ ಅವರು, ನಾನು ಹೇಳುವಂಥದ್ದು ಜೈಲಿನಲ್ಲಿರುವಂತಹ ಖೈದಿಗಳು ಗಾಂಜಾ ಎಲ್ಲ ಸಪ್ಲೈ ಆಗ್ತದೆ. ಆದ್ರೆ ಇದೇ ರೀತಿ ಗಾಂಜಾ ಅವರಿಗೆ ಸಿಗ್ತದೆ. ನೋಡಿ, ಎಷ್ಟೋ ಗೂಡಗಳು, ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಜನ ಇದರಿಂದ ಎಷ್ಟು ಹಾಳಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ನೋಡ್ಬೇಕಲ್ಲ, ಅವರಿಗೆ ಅಷ್ಟು ಈಸಿಯಾಗಿ ಸಿಗ್ತದೆ. ಹಾಗಾದ್ರೆ ಹೊರಗಿರುವಂತ ವಿದ್ಯಾರ್ಥಿಗಳಿಗೆ ಇನ್ನೂ ಈಸಿ ಆಯ್ತಲ್ಲ. ಜೈಲಿನಲ್ಲಿ ಎಷ್ಟು ಸರ್ಪಗಾವಲಿದ್ದುಕೊಂಡೇ ಇವರು ಅಲ್ಲಿ ಒಳಗೆ ಹೋಗಿ ಬಿಸಾಡಿ ಅಷ್ಟಷ್ಟು ಎರಡೆರಡು ದೊಡ್ಡ ದೊಡ್ಡ ಪೊಟ್ಟಣವನ್ನು ಬಿಸಾಡ್ತಾರಂತ ಹೇಳಿದ್ರೆ, ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ಕೇರಳದಿಂದ ಪಕ್ಕದಲ್ಲೇ ಇದೆ. ಅದನ್ನು ನಾವು ಹೇಳುದು, ಕಾಲೇಜುಗಳಿಗೆ ಗಾಂಜಾ, ಕಾಲೇಜು ವಿದ್ಯಾರ್ಥಿನಿಯರಿಗೆ ಗಾಂಜಾ ಸಾಗಾಟ ಮಾಡ್ತಾ ಇದ್ದನ್ನು ಕಪಲ್ ಇದ್ರು. ಅವರನ್ನ ಇವರು 2 ವರ್ಷದ ಹಿಂದೆ ಹಿಡಿದಿದ್ರು. ಅಂದ್ರೆ ಸಿಕ್ಕಾಬಟ್ಟೆ ಅವ್ರ ಹತ್ರ ಗಾಂಜಾ ಎಲ್ಲ, ಅಂದ್ರೆ ಅವರು ಟಾರ್ಗೆಟ್ ಯುವ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದ್ವು ಅಂತ ಒಂದು ಇಬ್ರು ದಂಪತಿಗಳನ್ನು ಅರೆಸ್ಟ್ ಮಾಡಿದ್ರು ಪೊಲೀಸರು. ಅಂದ್ರೆ ಅದು ಎಷ್ಟೋ ಒಂದು ಇದರಲ್ಲಿ ಒಂದು ಟಿಪ್, ಅಂದ್ರೆ ಸಣ್ಣ ಒಂದು ಅಷ್ಟೇ, ತುಂಬಾ ಜನ ಇದ್ದಾರೆ ಇದರಲ್ಲಿ ಸಕ್ರಿಯವಾಗಿ. ಅದೊಂದು ದೊಡ್ಡ ಜಾಲ. ಆದರೆ ಮಂಗಳೂರು ಪೊಲೀಸ್ ಕಮಿಷನರೇಟ್ಗೆ ಒಂದು ಖುಷಿ ಅಂದರೆ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಅಥವಾ ಅವರಿಗೆ ಶ್ಲಾಘಿಸಬೇಕು. ಯಾಕೆ ಹೇಳಿದ್ರೆ, ಮೊನ್ನೆ ಗಾಂಜಾ ಹಿಡಿದ್ರು 100 kg ಜಾಸ್ತಿ. ಏನೇ ಆಗ್ಲಿ, ಅಷ್ಟು ದೊಡ್ಡ ಮಟ್ಟದ ಗಾಂಜಾ, ರಾಶಿ ಗಾಂಜಾ ನೋಡಿ. ಇವತ್ತು ನಾನೊಂದು 1 ನಿಮಿಷ ನಾನು ಹೇಳ್ತೇನೆ, ನಿನ್ನೆ ಈ ಇನ್ಸಿಡೆಂಟ್ ಆಯ್ತು. ಇವತ್ತು ನಾನೀಗ ಅದೇ ರೂಟ್, ಅಂದ್ರೆ ನಾನು ಹೋಗುದು ಬರೋದು ಅದೇ ರೂಟಲ್ಲಿ ಬರ್ತಾ ಇರ್ತೇನೆ. ಸೊ ಇವತ್ತು 2-3 ಜನ ಪೊಲೀಸ್ ಅವರು ನಿಂತಿದ್ದಾರೆ. ಎಂತದಕ್ಕೆ? ಈಗ ಅಲ್ಲಿ ಗಾಂಜಾ ಕೊಟ್ಟದ್ದು 2 ಕಟ್ಟ ಉಂಟು ದೊಡ್ಡದು, ಅದು ಮುಗಿಲಿಕ್ಕೆ ಇನ್ನೂ ಟೈಮ್ ಉಂಟು. ಅದು ಈಗ ಇಷ್ಟು ಬೇಗ ಇವರಲ್ಲಿ ಇಡಬೇಕು ಅಂತಿಲ್ಲ. 2-3 ಜನ ಇವತ್ತು ಇಟ್ಟು ಸಹ ಏನ್ ಪ್ರಯೋಜನ ಹೇಳುದು? ಹೊರಗಡೆ ಸಿಕ್ಕಂತ ಗಾಂಜವನ್ನ ಹಿಡಿಯೋದ್ರಲ್ಲಿ ಪೊಲೀಸರ ಯಶಸ್ವಿ ನಿಜ, ಇಲ್ಲ ಅಂತ ಹೇಳುದಿಲ್ಲ. ಬಟ್ ಅದೇ ಕಳ್ಳರನ್ನ ಒಳಗೆ ಹಾಕುವಂತದ್ದು, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಒಳಗೆ ಹಾಕ್ತಾರೆ. ಅದೇ ಕೆಲಸ ಮುಂದುವರಿಸಿದ್ರೆ ಜೈಲಿಗೆ ಯಾಕೆ ಹಾಕ್ಬೇಕು? ಅವರಿಂದ ಗಾಂಜಾ ವಶಪಡಿಸಿ ಮನೆ ಕಳಿಸಬಹುದಲ್ವಾ? ಅದರಲ್ಲೂ ಒಂದು ಲಾಭ ಇದೆ ನೋಡಿ. ಊರೆಲ್ಲ ಗಾಂಜಾವನ್ನ ಹಂಚಿತ್ತವ, ಕೊನೆಗೆ ಅವ ಜೈಲಿಗೆ ಹಾಕಿದ್ರೆ ಅವನು ಬೇರೆಯವ್ರಿಗೆ ಹಂಚಿದ್ದು ಕಮ್ಮಿ ಆಯ್ತು. ಅವನಿಗೆ ಜೈಲಿನೊಳಗೆ ಅವನಿಗೆ ಮಾತ್ರ ಸಪ್ಲೈ ಮಾಡ್ಬೇಕಂದ್ರೆ ಒಂದು ದೊಡ್ಡ ಸಪ್ಲೈ ನೆಟ್ವರ್ಕ್ ಕಟ್ ಆಗ್ತದೆ ಒಂದೊಂದು ಕಡೆ. ಹೇಳ್ತೇನೆ, ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯರವ್ರದ್ದು ಏನು 5 ಗ್ಯಾರಂಟಿ ಇದೆ ನೋಡಿ, ಅದ್ರ ಜೊತೆಗೆ ಇದೊಂದು ಏನು ಖೈದಿಗಳಿಗೆ ಗಾಂಜಾ ಇದು ಭಾಗ್ಯ ಅಂತೇಳಿ. ನೀವು ಮೇಯರ್ ಆಗಿದ್ದು ಕಾಂಗ್ರೆಸ್ನ ಟೈಮ್ನಲ್ಲ? ಮೇಯರ್ ಆಗಿದ್ದಾಗ ಕಾಂಗ್ರೆಸ್ ಅಲ್ಲಿ ಮೇಯರ್ ಆಗಿದ್ರು ಸಹ, ನಾನು ಆವಾಗ ಸಿದ್ದರಾಮಯ್ಯರು ಸಿಎಂ ಆಗಿದ್ದಾಗ ಕೂಡ, ಪರಮೇಶ್ವರ ಸಿಎಂ ಆಗಿದ್ದಾಗ ಕೂಡ ನಾನು ಇದೇ ರೀತಿಯನ್ನ ಹಿಡಿದು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೇನೆ.
ಅಲ್ಲ ಅವಾಗ ಯಾರೇ ಆಗ್ಲಿ, ಅದು ಯಾವುದೇ ಇರ್ಲಿ, ಏನೇ ಇರ್ಲಿ. ಸಿದ್ದರಾಮಯ್ಯ ಮತ್ತು ನೀವು ತುಂಬಾ ಒಂದು ಒಳ್ಳೆ ಆತ್ಮೀಯತೆಯಲ್ಲಿ ಇದ್ರಿ. ಅಲ್ಲ, ಆತ್ಮೀಯತೆಯಲ್ಲಿ ಆ ಪ್ರಶ್ನೆ ಅಲ್ಲ. ನಾನು ಹೇಳುದು ಏನು ಅಂತ ಹೇಳಿದ್ರೆ, ಅದು ಏನೇ ಇದ್ರು ಸಹ ತಪ್ಪು ಮಾಡಿದ್ದನ್ನು ನಾವು ಅದನ್ನು ನೀವು ಏಕಾಏಕಿ ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂದ್ರೆ ಫುಲ್ ರಿವರ್ಸ್ ಗೇರ್ ಹೊಡೆಯುವಾಗ ನಾನು ಒಂದು ಕೇಳಿದ್ದಷ್ಟೇ ಕುತೂಹಲಕ್ಕಾಗಿ, ತಪ್ಪಂತಲ್ಲ. ಫುಲ್ ರಿವರ್ಸ್ ಹೊಡೆಯುವುದು ಅಂತಲ್ಲ. ಒಂದು ದೂರವಾಣಿ ಕರೆ. ಒಳ್ಳೆ ಕೆಲಸ ಮಾಡಿದ್ರಿ ಇವತ್ತು, ಅದೇನ್ ತಪ್ಪಂತಲ್ಲ. ಹಲೋ, ಆರೋಪ ಮಾಡಿದ್ರೆ ಮೂಜಿ ಜನಗಳು ನಮಸ್ಕಾರ. ಅರುಣ್ ಕದ್ರಿ ಪಾತ್ರಂದಿಲ್ಲ. ನಮಸ್ಕಾರ. ಪಲ್ಲೆ ಸರ್. ಒಂಜಿ ಈಜಿನ ಗೊತ್ತನೆ. ಫಸ್ಟ್ ಆಫ್ ಆಲ್ ನಾ ಯಾನ್ ಸವಿತಾ ಕಮೆ ಸನಿಲ್ ಮೇರೆ ಒಂಜಿ ಅಪ್ರಿಶಿಯೇಟ್ ಮಾಡ್ತಂದಿಲ್ಲ. ದಯ ಪಂಡಗ ಆರ್ ತುಲೆ ಆ ವಿಷಯನ ಆರ್ನ ಗಾಡಿಡ್ ನಾಡತೆ ವಿಡಿಯೋಡು ಅಡೆಗೆ ಆರ್ ಒಂಜಿ ಸಾಮಾಜಿಕ ಕಳಕಳಿ ಇತ್ತಿದ್ದು ಅವೇನು ಬತ್ತದಾರ ಕಂಪ್ಲೇಂಟ್ ಕೊರಿಯರ್ ಪೂರ ಮಲ್ತೇರು ಪೂರ ವಿಷಯ ದೊಡ್ಡ ಇಶ್ಯೂ ಆನಂದ್ ಕರೆಕ್ಟ್ ರಾಜ್ಯ ಮಟ್ಟದ ಸುದ್ದಿ ಆನಂದಿತ್ತೆ. ಖಂಡಿತ ಅವ ಬೇತೆ ಏರಾತನಲ್ಲ ಮಲ್ಪೆರ ಸಾಧ್ಯತೆ ಆರ್ನ ಸಾಮಾಜಿಕ ಕಳಕಳಿಗೆ ಒಂಜಿ ಮೆಚ್ಚುವಂಚಿನ ಈ ವಿಷಯ ಒಕ್ಕೊಂಜಿ ವಿಚಾರ ಏನ ಬಂದಾಗ ಆರು ಕಾಂಗ್ರೆಸ್ ಇಡ್ತಿದ್ದಾರಲ್ಲ ಇನಿ ಬಿಜೆಪಿ ಬತ್ತಿದ್ದು ಇಂಚಿನ ಎಡ್ಡ ಕೆಲಸ ಮಾಡ್ತಂದಿಲ್ಲ ಐಕೊಂಜಿ ಕೂಡ ಅಪ್ರಿಶಿಯೇಟ್ ಮಾಡ್ತಂದಿಲ್ಲ ಅರ್ಥ ಅಂಡಿರಿಗೆ ತಾಪಂಡ ಯಾರನ್ನ ಸಾಮಾಜಿಕ ಕಳೆಗಳಲ್ಲಿ ದುಂಬುತ್ತಾರೆ ಒಂಜಿ ನಮ್ಮ ಮಸಾಲೆ ಸೆಂಟರ್ ದಾಳಿ ಪ್ರಕರಣ ಉಪ್ಪಾಡು ಊಲಪ್ಪಾಡು ಆರು ರಾಂಗ್ ಪಕ್ಷ ಹೊಡಿತೀರಿ ರೈಟ್ ಪಕ್ಷ ಒಯ್ದಿರಿ ಅಪಗೆಲ್ಲ ಆರು ಐತ ಬಗ್ಗೆ ಆರೊಂಜಿ ಸಾಮಾಜಿಕ ಕಳಕಳಿದ ಬಗ್ಗೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ನಾವು ಒಂಜಿ ಇದರ ಬಗ್ಗೆ ಆರು ಐತ ಬಗ್ಗೆ ಹೋರಾಟನೇ ಮಲ್ದಿತ್ತೇರು ಆ ಪಕ್ಷ ಹಿಡಿತೇಡಲ್ಲ ಆ ಪಕ್ಷ ಮುಖ್ಯ ಇದು ಕೂಡ ವಿಷಯ ಏನೋ ಬಂದಾಗ ಇನ್ನು ಅಗ್ಲು ಆ ಗ್ರಾಚಾರ ಕೆಟ್ಟಾಗ ಮೆರೆಗೆ ತೆಗೆದು ಊರೋಡ ಕರ್ನಾಟಕ ಕಾಂಗ್ರೆಸ್ ಪಕ್ಷನೇ ಉಪ್ಪೋಡ ಒಂಜಿ ಪ್ರಶ್ನೆ ಸರ್ ನಮಕ್ಕೆ. ಓಕೆ ಸಲ್ಮಾನ್ ಸರ್. ಎಸ್, ಪ್ರಮುಖವಾಗಿ ಜಿತೇನ್ ಸರ್, ಈಗ ಈ ಪದೇ ಇಂತಹ ಘಟನೆ ಮರುಕಳಿಸುವುದಕ್ಕೆ ಸರ್ಕಾರವನ್ನೇ ದೂರುವಂಥದ್ದು ಸರಿಯಲ್ಲ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇಲಾಖೆಯ ಅಲ್ಲಿ ಅಧಿಕಾರಿಗಳು ಯಾವ ಸರ್ಕಾರ ಇದ್ರೂ ಕೂಡ ಇಂತಹ ಕ್ರಮಗಳನ್ನು ಮುಂದುವರಿಸ್ತಾರೆ. ಬಿಕಾಸ್ ಅವರಿಗೆ ಬರ್ತಾ ಇರುತ್ತೆ ಅದು ಕಾಂಗ್ರೆಸ್ ಅಥವಾ ಬಿಜೆಪಿನೋ ಅಥವಾ ಇನ್ನೊಂದು ಸರ್ಕಾರ ಬಂದ್ರೆ ಅದು ಬದಲಾಗುತ್ತೆ ಅನ್ನುವಂಥದ್ದಲ್ಲ, ಅವರು ಅದರಲ್ಲೇ ರುಚಿ ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ತನಿಖೆ ಆಗಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ಅನಿಸ್ತಾ ಇಲ್ಲ ನನಗೆ. ಬಂದೀಖಾನೆ ಇಲಾಖೆ ಅಂತ ಹೇಳಿದ್ರೆ ಅದೊಂದು ಏನು ಯಾವತ್ತೂ ಸುಧಾರಣೆ ಆಗದ ಅಂದರೆ ಇಲಾಖೆ. ನಾನು ಖಾಲಿ ಅಲ್ಲಿ ಏನು ಅಲ್ಲಿ ಏನು ಗಾಂಜಾ ಸಪ್ಲೈ ಆಗ್ತದೆ, ಗಲಾಟೆ ಆಗ್ತದೆ, ಅದು ಆಗ್ತದೆ ಇದಾಗ್ತದೆ ಅಂತ ಹೇಳು ಒಂದು ಸೈಡ್ ಅದು ಸಾರ್ವಜನಿಕ. ನೀವು ಖೈದಿಗಳಿಗೊಂದು ಮಾನವ ಹಕ್ಕುಗಳಿದೆ. ಅಂದರೆ ಒಬ್ಬ ಮನುಷ್ಯರಾಗಿ ಅಲ್ಲಿ ಬದುಕಬೇಕು. ಈಗ ಶಿಕ್ಷೆ ಬೇರೆ, ಅದು ಕಾನೂನು ಪ್ರಕಾರ ಏನಿದೆ ಶಿಕ್ಷೆ. ಆದರೆ ಅಲ್ಲಿ 2 ಬ್ಯಾರಕ್ ಇದೆ, ಒಂದು ಹಿಂದೂಗಳೇ ಇರುವಂಥದ್ದು ಮತ್ತು ಇನ್ನೊಂದು ಮುಸ್ಲಿಮ್ಗಳೇ ಇರುವಂಥ. ಒಂದು ಕಾಲದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು, ಈಗ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ. ಅಂದರೆ ಬೇರೆ ಬೇರೆ ಬ್ಯಾರಕ್ಗಳಿದೆ. ಅದರಲ್ಲಿ ಒಂದೊಂದು ಸೆಲ್ಲಲ್ಲಿ 40-45 ಜನ ಎಲ್ಲ ಸೇರ್ತಾರೆ. ಒಂದೊಂದು ಸೆಲ್ಲಿಗೆ ಒಂದೊಂದು ಟಾಯ್ಲೆಟ್. ಬೆಳಿಗ್ಗೆ ಒಬ್ಬೊಬ್ಬನಿಗೆ 5-5 ನಿಮಿಷ ಬೇಕಾದರೆ 40 ಜನರಿಗೆ ಬೆಳಗಿನ ಮಾಡಬೇಕಾದ್ರೆ ಬಹಿರ್ದೇಶ ಮಾಡಬೇಕಾದ್ರೆ ಅಲ್ಲಿ ಆಗ್ತದ ಅಂತ. ಅಂದರೆ ಅಷ್ಟು ಕೆಟ್ಟ ಕೊಳಕ ಇದು ಟಾಯ್ಲೆಟ್ಗಳು. ಅಲ್ಲಿ ಎಷ್ಟೊಂದು ಒದ್ದಾಟ. ಅಂದರೆ ಅಲ್ಲಿ ಸರಿಯಾಗಿ ಮಲಗಲಿಕ್ಕಿಲ್ಲ. ಅಂದರೆ ನಾನು ಹೇಳೋದು ವೆಸ್ಟರ್ನ್ ಬೇರೆ ಕಡೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಒಂದು ಕನಿಷ್ಠ ಅಂದರೆ ಒಂದು 40 ಜನರಿಗೆ ಒಂದು 5 ಟಾಯ್ಲೆಟ್ಗಳಾದರೂ, 10 ಜನಕ್ಕೆ ಒಂದೊಂದು ಆ ಥರ 10 ಜನಕ್ಕೆ ಒಂದು ಟಾಯ್ಲೆಟ್ ಆದರೂ ಮಾಡಬೇಕು. ಮತ್ತು ಅಲ್ಲಿ ಇರಲಿಕ್ಕೆ ಒಂದು ಕನಿಷ್ಠ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಅದು ವಿಚಾರಣಾಧೀನ ಕೈದಿಗಳು, ಅಂದರೆ ಆರೋಪ ಪ್ರೂವ್ ಆಗಿರುವಂಥದ್ದಲ್ಲ. ಅತಿ ಕೆಟ್ಟದಾಗಿ ಅಲ್ಲಿ ಒಂದು ಜೈಲಿಗೆ ಹೋದ್ಮೇಲೆ ಅವನು ಸಂಪೂರ್ಣ ಅಪರಾಧಿಯಾಗಿ ಅಥವಾ ಒಬ್ಬ ಪ್ರೊಫೆಷನಲ್ ಕಳ್ಳನಾಗಿ ಪ್ರೊಫೆಷನ್ ರೌಡಿಯಾಗಿ ಮಾರ್ಪಡಿಸುವಂಥ ಎಲ್ಲ ಸವಲತ್ತುಗಳನ್ನು ಗಂದಿಖಾನೆಯನ್ನಾಗಿ ಮಾಡಿದ್ದಾರೆ. ದುರದೃಷ್ಟ ಏನು ಹೇಳಿದರೆ, ಅದು ವಿಚಾರಣಾಧೀನ ಕೈದಿಗಳು ಹೊರಗೆ ಬರುವಾಗ ಅವರು ಒಂದು ಫ್ರೆಶ್ ಜೀವನವನ್ನು ಮಾಡಲಿಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕು. ಇದು ಏನಲ್ಲ, ಅಲ್ಲಿಯ ಒಳಗಿರುವಂಥ ಸೆಲ್ಗಳಲ್ಲಿ ಇರುವಂಥ ಹಳೆಯ ರೌಡಿಗಳ ಪಾರಮ್ಯ. ಒಬ್ಬ ಏನೋ ತಪ್ಪು ಮಾಡಿ ಒಳಗೆ ಹೋದರೂ ಕೂಡ ನಂತರ ಅನಿವಾರ್ಯವಾಗಿ ಅವರೊಟ್ಟಿಗೆ ಗುಲಾಮಗಿರಿಯೋ ಚೀತಗಾಳಿಯೋ ಮಾಡಿಕೊಂಡು ಅವ್ರು ಹೇಳಿದಾಗೆ ಏನು ಹೆರಾಸ್ಮೆಂಟ್ ಇದೆಲ್ಲ ಮಾಡಿಕೊಂಡು ಇಲ್ಲಿ ಕಡಿಮೆ ಮಟ್ಟದಲ್ಲಿದೆ. ಬೇರೆ ಕಡೆ ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದಲ್ಲಿ. ನೀವು ಯಾವುದೋ ಒಂದು ಪಿಕ್ಚರ್ ಬಂತು ಸಪ್ತಸಾಗರದ ಆಚೆ, ನೀವು ಅದು ನನಗೆ ನಾನು ಆರ್ಟಿಕಲ್ ಬರೆದದ್ದೆಲ್ಲ ಆ ಸಪ್ತಸಾಗರ ಜಾತಿ ಎಲ್ಲೋ ನೋಡುವಾಗ ಆರ್ಟಿಕಲ್ಗೆ ಒಂದು ಜೀವ ಕಳೆ ಕೊಟ್ಟಾಗಿತ್ತು. ಅಂದರೆ ಅಂತಹ ಒಂದು ಏನು ಆ ಜೈಲುಗಳಲ್ಲಿ ಮಾನವ ಹಕ್ಕುಗಳು ಸಂಪೂರ್ಣವಾಗಿ ಇದಾಗಿದೆ.
ಕನಿಷ್ಠ ಮೂಲಭೂತ ಸೌಕರ್ಯ, ಕುಡಿಯುವಂಥ ನೀರು, ಸರಿಯಾದ ಟೈಮಿಗೆ ಊಟ ಕೊಡುವಾಗಲೂ ಕೂಡ ಅಷ್ಟೇ. ಅಲ್ಲೊಬ್ಬ ಹೆಡ್ ಕುಕ್ ಅಂತ ಯಾರು ಇರ್ತಾನೆ, ಊಟ ಕೊಡೋದಿದ್ರು ಗಾಂಜಾ ಕೊಡ್ತಾರಲ್ಲ, ಅಲ್ಲ ಹೇಳುವಂಥದ್ದು ಅಲ್ಲಿ ಒಬ್ಬ ನಾವು ಅದನ್ನ ಮನುಷ್ಯ ಅದು ಬೇರೆ ಅಲ್ಲಲ್ಲ, ಅವರಿಗೆ ಅದು ಕೂಡ ನಾವು ಇಲ್ಲ ಅದು ಅಂತ ಹೇಳಿದ್ರೆ ಅಲ್ಲಿ ಅದು ಮಾಡಬೇಕು. ಬಟ್ ಇಂಥದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ 20-25% ಅಮಾಯಕರು ಹೋಗ್ತಾರೆ, ನಾನು ಹೇಳುವಂತದ್ದು 20-25% ಅಮಾಯಕರು ಬರ್ತಾರೆ ಅಕಸ್ಮಾತ್ ಜೈಕ್ ಬೌನ್ಸ್. ಅಂದ್ರೆ ಅಲ್ಲಿ ಮಾನವ ಹಕ್ಕುಗಳು ಇಂಥ ಉಲ್ಲಂಘನೆ ಆದ್ರೆ ಮತ್ತಷ್ಟು ಅವರು ಏನು ಕ್ರಿಮಿನಲ್ಗಳಾಗಿ ಸಮಾಜಕ್ಕೆ ವಾಪಸ್ ಬರ್ತಾರೆ ಅಂತ. ಇದನ್ನು ಸರಿಪಡಿಸಬೇಕು ಅಂತ ಕ್ರಿಮಿನಲ್ ಭಯ ಆಗ್ತದೆ ಅಲ್ಲಿ. ಅವರು ಯಾರು ಜೈಲು ಸಿಬ್ಬಂದಿಗಳು ಒಳಗೆ ಹೋಗುದಿಲ್ಲ, ಜೈಲು ಸಿಬ್ಬಂದಿಗಳು ಒಳಗೆ ಹೋದ್ರೆ ಅವರಿಗೆ ಕೊಲ್ತಾರೆ ಅಥವಾ ಪ್ರಾಣ ಭಯ ಇದೆ. ಅದಕ್ಕೋಸ್ಕರ ಅಲ್ಲಿರುವಂತ ಸಿಬ್ಬಂದಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಹೌದು, ಪ್ರಾಣ ಭಯ ಇದೆ ಅಂತ ಹೇಳಿದ್ರೆ ಇವರು ಈ ರೀತಿ ಸಾಕಿದ್ರೆ ಮತ್ತೆ ಪ್ರಾಣ ಭಯ ಇಲ್ಲದೆ ಇರ್ತದೆ. ಒಂದಕ್ಕೊಂದು ಅದು ಏನು ನಾನು ನಿಮ್ಮಲ್ಲಿ ಇಷ್ಟು ದೊಡ್ಡ ತಲ್ವಾರ್ ಕೊಟ್ಟು ನಿಮ್ಮ ಹತ್ರ ನನಗೆ ಕೂತ್ಕೊಳ್ಳಿಕ್ಕೆ ಎದುರಿಗೆ ಆಗುದಿಲ್ವಾ? ಅಲ್ಲ, ನನಗೆ ಭಯ ಇಲ್ಲ ಬಿಡಿ, ಆದ್ರೆ ಹೇಳುದು ನಾನು ಎಲ್ಲರೂ ನಿಮ್ಮಾಗೆ ಇರುದಿಲ್ಲ ಬಿಡಿ, ಅದನ್ನ ನಾನು ಹಾಗೆ ಕೂತ್ಕೊಳ್ತಾರೆ. ಇದು ಗಾಂಜಾ ಅವನಿಗೆ ನನ್ನ ಹತ್ರ ತಲ್ವಾರ್ ಕೊಟ್ರೆ ಅವರಿಗೆ ಮತ್ತೆ ಒಳಗಿರುವಂತ ಪೊಲೀಸ್ ಅಧಿಕಾರಿಗಳು ತಲ್ವಾರ್ ಕೊಟ್ರೆ ತೆಂಗಿನಕಾಯಿ ಹೊಡೆದು ಪೂಜೆಗೆ ದೇವರಿಗೆ ಇಡ್ತೇನೆ ಅಷ್ಟೇ ನಮ್ಮ ಕೆಲಸ, ಅದಕ್ಕಿಂತ ಜಾಸ್ತಿ ಮಾಡುದಿಲ್ಲ. ಅಲ್ಲ, ಪ್ರಮುಖವಾಗಿ ಈಗ ಮಂಗಳೂರು ಜೈಲಲ್ಲಿ ಆಗಿರುವಂತ ವಿಚಾರವನ್ನು ಗಮನಿಸ ಹೋದ್ರೆ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯವಿಲ್ಲ. ಅದು ಇದನ್ನು ಅದು ಜನ ಅಲ್ಲಿ ಹೋದ ಕೈದಿಗಳು, ವಿಚಾರಣಾ ಕೈದಿಗಳು ಹೊರಗೆ ಬರುವಾಗ ಒಳ್ಳೆ ಫ್ರೆಶ್ ಸಮಾಜಕ್ಕೆ ಉಪಯೋಗ ಆಗಬೇಕು, ಸಮಾಜಕ್ಕೆ ಹಾನಿ ಆಗಬಾರದು. ಅಲ್ಲ, ಇವತ್ತು ಗಾಂಜೆ ಬಿಸಾಡ್ತಾರೆ. ನಾನೊಂದು ಹೇಳ್ತೇನೆ ಶಿಶಿರವರೇ, ಇವತ್ತು ನೋಡಿ ಗಾಂಜೆ ಬಿಸಾಡ್ತಾರೆ, ಅದು ಸಹ ರಾಜಾರೋಷವಾಗಿ ಹಾಡು ಹಗಲಲ್ಲೇ ಬಿಸಾಡಿದ್ದು. ನಾಳೆ ಏನೋ ಒಂದು ಬಾಂಬ್ ಏನೋ ಬಿಸಾಡ್ತಾರೆ, ಅದನ್ನು ಮತ್ತೆ ನೀವು ರಾತ್ರಿಯ ಒಂದು ಬಾಂಬ್ ಬಿಸಾಡಿ ನೀವು ಮತ್ತೆ ಹಗಲಲ್ಲಿ ಬಿಸಾಡ. ಪಕ್ಕದಲ್ಲಿ ಕೆನರಾ ಕಾಲೇಜ್ ಇದೆ, ಎಲ್ಲವೂ ಇದೆ, ಏನು ಮಾಡ್ಬೋದು, ಎಲ್ಲವೂ ಮಾಡ್ಬೋದಲ್ಲ ಈ ರೀತಿ. ಅದನ್ನೇ ಹೇಳಿರುವಂತದ್ದು. ಈಗ ಬರೀ ಪಕ್ಕದಲ್ಲೇ ಕಾಲೇಜ್ ಇದೆ, ಇಷ್ಟು ಅಲ್ಲಿ ಓಡಾಡ್ತಾ ಇದ್ದಾರೆ, ವಾಪಸ್ ಬಿಸಾಡ ಏನು ಮಾಡ್ಬೋದಲ್ಲ. ಅಧೀಕ್ಷಕರು ಹೇಳೋ ಪ್ರಕಾರ ಗಾಂಜಾ ಏನು ಎಸಲಿಲ್ಲ, ಬರೀ ಕಾಫಿ ಟೀ ಪುಡಿ ಮತ್ತು ಅದ್ರಲ್ಲಿ ಒಂದು ಸಿಗರೇಟ್ ಇತ್ತು ಅಷ್ಟೇ ಎಸದಿರುವಂತದ್ದು ಅನ್ನುವಂತ ಅಸಡ್ಡೆ. ನಾನೊಂದು ಹೇಳ್ತೇನೆ, ಕಾಫಿ ಪುಡಿ ಚಾ ಹುಡಿ ಯಾಕೆ ನಂಬರ್ ಪ್ಲೇಟ್ ಇಲ್ಲದ ಇದ್ರಲ್ಲಿ ಗಾಡಿಯಲ್ಲಿ ಎದುರಲ್ಲಿ ತಂದು ಕೊಡ್ಬೋದಲ್ಲ? ಯಾಕೆ ನಂಬರ್ ಪ್ಲೇಟ್ ಇಲ್ಲದ ಗಾಡಿಯಲ್ಲಿ ತಂದು ಎಸಿಬೇಕು ಚಾವುಡಿಯನ್ನು? ಎದುರಲ್ಲಿ ತಂದು ಕೊಡ್ಲಿ ಅಲ್ಲ, ಚಾವುಡಿ ಇದನ್ನು ತಗೊಳ್ಳಿ ಅಂತ ಹೇಳಿ ಅವ್ರು ಹೇಳ್ಬೋದಲ್ಲ. ಕವಿತಾ ಸನಿಲ್ ಅಥವಾ ಶಿಶಾನ ಅಲ್ಲಿ ಚಾ ಹುಡಿಯನ್ನು ಎಸಿತಾರೆ, ಗಾಂಜಾವನ್ನು ಎಸಿತಾರೆ, ಸಿಗರೇಟ್ ಅನ್ನು ಎಸಿತಾರೆ, ಬೀಡಿಯನ್ನು ಎಸಿತಾರೆ, ಅಥವಾ ಇನ್ನಿತರೆ ವಸ್ತುಗಳನ್ನು ಎಸಿತಾರೆ. ಆದ್ರೆ ಇವರು ಹೇಳುದು ಚಾವುಡಿಯನ್ನು ಮಾತ್ರ ಎಸಿತಾರೆ ಅಂತ. ಆದ್ರೆ ಚಾವುಡಿಯನ್ನು ಎಸೆಯುವುದಿಲ್ಲ ಅಂತ ನಾವು ಹೇಳಿಕ್ಕಿಲ್ಲ, ಯಾಕಂದ್ರೆ ಚಾವುಡಿಗೆ ಅಲ್ಲಿ 10 ಪಟ್ಟು ರೇಟ್ ಜಾಸ್ತಿ ಇದೆ. ಆದ್ರೆ ಅದು ಒಂದು ಚಟ ಇದ್ದವರು ಇರ್ತಾರೆ ಅಂತ. ಚಾ ಕೊಡುದಿಲ್ವಾ? ಇಲ್ಲ, ಚಾ ಅದಕ್ಕೆ ಸ್ಪೆಷಲ್ ಚಾ, ಆಮ್ಲೆಟ್, ಬಿರಿಯಾನಿ ಅದಕ್ಕೆ ಸ್ಪೆಷಲ್ ರೇಟ್ಗಳಿದೆ. ಅದು ಹೊರಗಡೆಯಿಂದ ಬರ್ತದೆ, ಹೊರಗಡೆಯಿಂದ ಬರೋ ಮೇಲಿಂದ ಹಾರಿಕೊಂಡು ಬರ್ತದೆ. ಆದ್ರೆ ಅದೇ ಚಾವುಡಿಯನ್ನು ಎಸೆಯುವುದಿಲ್ಲ ಅಂತ ನಾವು ಹೇಳಲಿಕ್ಕಿಲ್ಲ ಅಂತ. ಅದನ್ನು ಎಸಿತಾರೆ, ಆದ್ರೆ ಗಾಂಜಾವನ್ನು ಎಸಿತಾರೆ. ಅಲ್ಲ, ಅಷ್ಟು ಅಸಡ್ಡೆಯಾಗಿ ಬರೀ ಚಾವುಡಿ ಕಾಫಿ ಹುಡಿ ಎಸೆದಿರುವಂತದ್ದು ಅಂತ ಅವರ ಸೇಫ್ಗೋಸ್ಕರ ನಿರ್ಲಕ್ಷ್ಯದ ಉತ್ತರವನ್ನ ನೀಡುವಂತ ಅಧೀಕ್ಷಕರು ಒಂದು ಗಮನಿಸಿಕೊಳ್ಳಿ. ಇದೇ ರೀತಿಯಲ್ಲಿ ಎಸೆಯುವಂತದ್ದನ್ನು ಒಪ್ಕೊಳ್ತೀರಾ? ಈ ಹಿಂದೆನೂ ಎಸಿತಾ ಇದ್ರು, ಅವರ ವಿರುದ್ಧ ದೂರು ನೀಡಲಾಗಿದೆ, ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂತ ಬೇಜವಾಬ್ದಾರಿ ಉತ್ತರವನ್ನು ನೀಡ್ತೀರಲ್ಲ. ಈಗ ಕವಿತಾ ಸನಿಲ್ ಅವರು ಹೇಳಿರೋ ತರ ಒಂದು ವೇಳೆ ಅದೇ ತರ ಎಸೆಯುವ ಜೋಶಲ್ಲಿ ಇರ್ಲಿ ಪಾಪ ಜೈಲಲ್ವಾ, ನಮ್ಗೆ ಆಗದವರು ಒಳಗಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ಬಾಂಬ್ ಹಾಕಿದ್ರಪ್ಪ, ಕರೆಕ್ಟ್, ಕುಕ್ಕರ್ ಬಾಂಬ್ ಇಟ್ಟು ಹೋದ್ರು, ಏನ್ ಮಾಡಿದ್ರು ಅವಾಗ? ಅದೇ ತರ ನಿಮ್ಮ ಜೈಲೊಳಗೆ ಒಂದು ಬಾಂಬ್ ಹಾಕಿದ್ರು, ಹಾಕಬಾರ್ದು. ಒಂದು ವೇಳೆ ಹಾಕಿದ್ರಪ್ಪ, ಯಾಕಂತ ಹೇಳಿದ್ರೆ ಇವರು ಪೊಲೀಸ್ನವ್ರಿಗೆ ಹೇಳಿರ್ತಾರೆ, ಇವರು ಅದು ಗಾಂಜೆ ಬಿಸಾಡುದು ಅಂತ ಹೇಳಿ. ಅಲ್ಲ, ಗೃಹ ಈಗ ಪೊಲೀಸ್ ಇಲಾಖೆ ಗೊತ್ತಿದೆ. ಬೇರೆ ಮಾಧ್ಯಮಗಳು ಹೇಳ್ಬೋದು ಅಲ್ಲಿ ಬರೀ ಪಟ್ಟಣ ಎಸೆದಿರುವಂತದ್ದು, ಬಟ್ ನಾವು ಹೇಳ್ತಾ ಇದ್ವಿ ಅಲ್ಲಿ ಗಾಂಜಾ ಎಸೆದಿರಬಹುದು, ಯಾಕಂತ ಹೇಳಿದ್ರೆ ಗೃಹ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಅಲ್ಲ ಶಿಶಾನ್, ನಾನು ಹೇಳುವಂತದ್ದು ಆಗುತ್ತೆ ಅಂತ ಹೇಳಿ. ಶಿಶಾನ್, ನಾನು ಹೇಳುವಂತದ್ದು ಗಾಂಜಾನೇ ಬಿಸಾಡುದು ಅಂತ ಹೇಳಿ ಈ ಪೊಲೀಸ್ ಇಲಾಖೆ ಆಗ್ಲಿ ಒಳಗಿರುವಂತ ಏನು ಜೈಲಿನ ಅಧಿಕಾರಿಗಳಿಗೆ ಗೊತ್ತಿದ್ದೇ ಬಿಸಾಡುದು ಅಂತಲೇ ಹೇಳುವ. ಇವನು ನಾನು ಗಾಂಜಾವೇ ಬಿಸಾಡುದು ಅಥವಾ ಏನೋ ಬಿಸಾಡುದು ಅಂತ, ಅದು ಒಂದು ವೇಳೆ ಬಿಸಾಡಿದ್ದಲ್ಲ ಬಾಂಬ್ ಅಂತಾದ್ರೆ ಇವರು ಏನ್ ಮಾಡ್ತಾರ ಅವಾಗ? ಏನ್ ಮಾಡ್ತಾರೆ ಅಂತ ನಾನು ಕೇಳುದು. ನಾವೆಲ್ಲ ಇಲ್ಲಿ ಸಾರ್ವಜನಿಕರು ಅಥವಾ ಅಮಾಯಕರು ನಾವೆಲ್ಲ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಕಾಲೇಜ್ ಇದೆ, ಏನ್ ಇದನ್ನೊಂದು ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಇದರದ ಆಳ ಎಷ್ಟಿದೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಅಲ್ಲ, ಹಿಂದೆ ಹೇಗೆ ಗಾಂಜಾ ಅಂದ್ರೆ ಈಗೆಲ್ಲ ಎಸೆಯುವಂಥದ್ದು. ಮೊದಲು ನಾವು ಫೀಲ್ಡ್ಗೆ ಬರುವಾಗ ಇಲ್ಲೇ ಮಂಗಳೂರಲ್ಲಿ, ನೀವು ಅದೇ ಫೀಲ್ಡ್ ಅಲ್ಲಿ ಅಲ್ಲಲ್ಲ, ಈ ವೆಸ್ಟ್ ಫೀಲ್ಡ್ಗೆ ಬರುವಾಗ ಕ್ರೈಮ್ ಇದು ಮಾಡ್ತಾ ಇದ್ದೆ. ಫೀಲ್ಡ್ಗೆ ಬರುವಾಗ ಅಲ್ಲಿ ಹೇಗೆ ಇತ್ತು ಅಂತ ಹೇಳಿದ್ರೆ ಗಾಂಜಾ ಸಪ್ಲೈ ಅಲ್ಲಿ ಬೆಳಿಗ್ಗೆ ಎಲ್ಲ ಕಸ ತೆಗೆದು ಹೊರಗೆ ಹಾಕ್ಲಿಕ್ಕೆ ಒಬ್ಬ ಕೈದಿ ಇರ್ತಾನೆ, ಅವನಿಗೆ ವಾಪಸ್ ಹೋಗುವಾಗ ಬಕೆಟ್ ಅಲ್ಲಿ ಫುಲ್ ಇರ್ತದೆ, ಜಾಗ ಇರ್ತದೆ, ಅಲ್ಲಿ ಹೋಗಿ ಇವರು ಕಸವನ್ನ ಖಾಲಿ ಮಾಡ್ತಾನೆ. ಬರುವಾಗ ಅಲ್ಲಿ ಗಾಂಜಾ ಏನು ಬೇಕಾದ ಸಾಮಾನುಗಳು ಬಹಳ ಕಷ್ಟದಲ್ಲಿ ಹೊರಗೆ ಹೋಗ್ಲಿಕ್ಕೆ ಅಲ್ಲಿ ಅಂದ್ರೆ ಎಸಿತಾ ಇರ್ಲಿಲ್ಲ, ಅದು ಎಸೆಯುವ ಅಗತ್ಯ ಇರಲಿಲ್ಲ.
ಯಾಕೆಂದ್ರೆ ಬಕೆಟ್, ನಾವು ಅದನ್ನು ವರದಿಯನ್ನು ಕೂಡ ಮಾಡಿದೆ, ಬಕೆಟಲ್ಲೋ ಕಸವನ್ನು ತಗೊಂಡು ಹೋಗ್ತಾನೆ. ಅವ ಕಸ ಹೊಡಿಲಿಕ್ಕೆ ಅವನೇ ಉಮೇದಲ್ಲಿ ಹೋಗ್ತಾನೆ, ಯಾಕಂದ್ರೆ ಅವನಿಗೂ ಸ್ವಲ್ಪ ಸಮಥಿಂಗ್ ಸಿಗ್ತದೆ, ಆ ಕಡೆಯಿಂದ ನೆಟ್ವರ್ಕ್ ಇರ್ತದೆ. ಅಂದ್ರೆ ಇದು ಏನು ವ್ಯವಸ್ಥೆಗಳು ಭದ್ರತೆಗಳು ಹೆಚ್ಚಾದಾಗೆ ಬೇರೆ ಬೇರೆ ಗೊತ್ತಾಗ್ತಾ ಇದೆ. ಇದೇನು ವ್ಯವಸ್ಥೆ ಗೊತ್ತಿಲ್ಲದೇನು ಮಾಡ್ತಾ ಇಲ್ಲ ಅಂತ ನಾನು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾನೊಂದು ಕಡೆಗೆ ಇಂಥದ್ದೊಂದು ಬಿಸಾಡ್ತೇನೆ, ಬಿಸಾಡಿದಾಗ ಅದೇ ಟೈಮಲ್ಲಿ ಅವ ಬಂದು ಒಳಗಿಂದ ಒಬ್ಬ ಹೆಕ್ಕಬೇಕಲ್ಲ, ಯಾರಾದ್ರೂ ಒಬ್ಬ ಹೆಕ್ಲೇಬೇಕು. ಅದಕ್ಕಿಂತ ಮುಂಚೆ ಅಲ್ಲಿ ದೂರವಾಣಿ ಸಂಪರ್ಕವೂ ಕೂಡ ಆಗಿರುತ್ತೆ, ಮೊಬೈಲ್ ವ್ಯವಸ್ಥೆಗಳು ಆಗಿ ನೋಡಿ, ನಾನು ಅಲ್ಲೊಂದು ಮರ ಇತ್ತು, ಆ ಮರದ ಪಕ್ಕನೇ ನಾನು ಎಸಿತೇನೆ, ಅದು ಇಂಥ ಜಾಗಕ್ಕೆ ಬೀಳ್ತದೆ, ಆ ಟೈಮಲ್ಲಿ ನೀನಲ್ಲಿ ಇರು, ನೀನ್ ಅದನ್ನು ಹೆಕ್ಕು, ಇದೆಲ್ಲ ಯಾರು ಹೇಳುದು? ಅದು ಬೇಟೆಗೆ ಅಷ್ಟೇ, ಗೊತ್ತಿಲ್ಲ, ಎಲ್ಲ ಗೊತ್ತಿದ್ದೇ ಆಗುದು. ನಾನು ಹೇಳುದು ಇಷ್ಟೇ, ನಾವು ನೋಡಿ, ನಾವು ಅವರನ್ನಾಗ್ಲಿ ಜನಪ್ರತಿನಿಧಿಯಾಗಿ ನಾವಾಗ್ಲಿ ಅಥವಾ ಇನ್ನೊಬ್ಬರ ಕಾಯಿಲೆ, ಸೊ ಇಂಥದ್ದೆಲ್ಲ ಕಡಿವಾಣ ಹಾಕಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಇದರ ಬಗ್ಗೆ ಆಕ್ಷನ್ ತಗೊಳ್ಳಿ. ಯಾಕಂತ ಹೇಳಿದ್ರೆ ಜೈಲಿಗೆ ನೀವು ಈ ರೀತಿ ಸಪ್ಲೈ ಮಾಡೋದಿದ್ರೆ, ಈ ರೀತಿಗೆ ನೀವು ಸುಮ್ಮನೆ ಇರ್ತೀರಿ ಅಂತಾದ್ರೆ, ಹೊರಗಿನ ನಮ್ಮ ಸಾಮಾನ್ಯ ಜನರ ಅಥವಾ ಕಾಲೇಜ್ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ನೀವು ಅಲ್ಲಿ ಯಾವ ಮಟ್ಟದಲ್ಲಿ ಇರ್ತೀರಿ ನಿಮಗೆ ಗೊತ್ತಿರ್ಬೋದು. ಈಗ ಈ ಡ್ರಗ್ಸ್ ಎಳ್ದು ಗಾಂಜಾ ಎಳ್ದು ಏನೆಲ್ಲ ನಡೀತದೆ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಆ ಟೂ ವೀಲರ್ ಅಲ್ಲಿ ಓಡುದು, ಅನಾಚಾರ, ಅತ್ಯಾಚಾರ ಎಲ್ಲ ನಡೆಯುವುದು ಇಲ್ಲಿಂದ, ಆ ಡ್ರಗ್ಸ್ ಇಂದಲೇ ನಡೆಯುವುದು. ಆ ಡ್ರಗ್ಸ್ ಏನಾಗ್ತದೆ ಎಂತದ್ದು ಅಂತ ಹೇಳಿ ಯಾವ ತಾಯಿಯ ತಂದೆ ಏನು ಗೊತ್ತಿಲ್ಲ. ಸೊ ಹಾಗಿರುವಾಗ ಇಂಥದಕ್ಕೆ ತಾವು ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಿ ಅಂತ ನಾವು ಹೇಳುವುದಲ್ಲದೆ ಮತ್ತೆ ನಮಗೆ ಏನು ಮಾಡ್ಲಿಕ್ಕೆ ಆಗುದು. ನಾವು ನೋಡಿ ನಮ್ಮ ಇದರಲ್ಲಿ ಹೋದ್ರೆ ಹೀಗೆ ಏನಾದ್ರೂ ಒಂದು ಮಾಡ್ಬೋದು, ಅಷ್ಟೇ ಮಾಡ್ಬೋದು. ಮತ್ತೆ ಅದಕ್ಕಿಂತ ಹೆಚ್ಚು ನಾವೇನು ಮಾಡ್ಲಿಕ್ಕೆ ಆಗ್ತದೆ? ನಮಗೆ ಏನಾದ್ರೂ ಇದು ನಾವು ಮೇಯರ್ ಆಗಿದ್ದಾಗ ನಾನು ಸ್ಕಿಲ್ಗೆ ಮಸಾಜ್ ಪಾರ್ಲರ್ ಅದು ಇದು ರೈಡ್ ಮಾಡಿದೆವು, ಬಂದ್ ಮಾಡಿ ಹಾಗೆ ಹೇಳ್ಬೋದು. ಮತ್ತೆ ಏನು ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕಿಂತ ಜಾಸ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನಮಗೆ. ಸೊ ಇದನ್ನೊಂದು ನಮ್ಮಿಂದ ಎಷ್ಟಾಗ್ತದೆ, ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗ್ತದೆ, ಒಂದು 10 ಜನರಿಗೆ ಉಪಕಾರ ಆಗ್ಬೋದು ಅನ್ನುವ ದೃಷ್ಟಿಯಿಂದ ನಾವೇನು ಎಚ್ಚೆತ್ತುಕೊಂಡು ಮಾಡ್ತೇವೆ ವಿನಃ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಏನು ಪೊಲೀಸ್ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಾನು ಇಷ್ಟೇ ಹೇಳುವಂಥದ್ದು, ಅವರನ್ನು ಇವರನ್ನು ಅಂತ ಹೇಳಿ ನಾನು ಹೇಳುವುದಲ್ಲ. ಮುಂದಿನ ದಿನಗಳಲ್ಲಿ ಇಂಥದ್ದು ನಡೆಯದಾಗೆ ನೋಡ್ಕೊಳ್ಳಿ, ಇನ್ನಾದ್ರೂ ಇದರ ಬಗ್ಗೆ ಎಚ್ಚರ ನಿರ್ವಹಣೆ ಮಾಡುವಾಗ, ವಿಚಾರಣಾ ನಿರ್ವಹಣೆ ಮಾಡುವಾಗ ನೀವು ಪಾಶ್ಚಿಮಾತ್ಯರನ್ನು ನೋಡಬೇಕು. ಅಂದರೆ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರೆ, ಊಟ ತಿಂಡಿಯೂ ಕೊಡ್ತಾರೆ. ಪನಿಷ್ಮೆಂಟ್ ಹೇಳುವಾಗ ಅಷ್ಟು ಕಟ್ಟುನಿಟ್ಟಿನ ಭದ್ರತೆಗಳು ಇರ್ತದೆ. ಅಂದರೆ ಅದನ್ನು ಸರಿಯಾಗಿ ಇಲ್ಲೂ ಕೂಡ ಒಂದು ಜೈಲುಗಳಲ್ಲಿ ಮಾಡಿದರೆ ಸ್ವಲ್ಪ ಅವರನ್ನು ಹತೋಟಿಯಲ್ಲಿ, ಇವರು ಒಳಗೆ ಸೆಲ್ಲಿನ ಒಳಗೆ ಹೋಗುವುದ ಬಿಡಿ, ಬ್ಯಾರಕ್ನ ಒಳಗೆ ಹೋಗ್ಲಿಕ್ಕೆ ಇವರಿಗೆ ಹೆದರಿಕೆ ಅನ್ನುವಂಥ ಪರಿಸ್ಥಿತಿ ಇರುವಾಗ ಇವರು ಇನ್ನು ಹೇಗೆ? ನಾನು ಹೇಳಿದೆ ಅವರಿಗೆ, ನಾನು ಹೇಳಿದೆ ಬನ್ನಿ, ಈಗ ಅವನು ಒಳಗೆ ಬಿಸಾಡಿದಲ್ಲ, ಎಲ್ಲಿ ಬಿಸಾಡಿದ, ಏನ್ ಬಿಸಾಡಿದ, ಬನ್ನಿ ಹೋಗುವ, ನಾನು ಬರ್ತೇನೆ. ಇವರು ನನ್ನೊಟ್ಟಿಗೆ ಅವರೇ ಬರ್ಲಿಕ್ಕೆ ರೆಡಿ ಇಲ್ಲ. ಇಲ್ಲಪ್ಪ, ಪೊಲೀಸ್ ಇಲಾಖೆ ಅವರೇ ಬನ್ನಿ, ನಾನು ಇಲ್ಲ ಅಲ್ಲಿ ಅಲ್ಲ ಒಳಗೆ ಹೋಗುದು ಬೇಡ ಅಧೀಕ್ಷಕರು ನಾನು ರೆಡಿ ಹೋಗ್ಲಿಕ್ಕೆ, ಬಟ್ ಅವರು ಬರ್ತಾನೆ ಇಲ್ಲ, ಬರ್ಲಿಕ್ಕೆನೆ ಕೇಳಲಿಲ್ಲ ಅವರು. ಅಲ್ಲ ಅಧೀಕ್ಷಕರು ನಾನು ಮತ್ತು ನನ್ನನ್ಸೆ ಹೇಳಿದ್ರು, ನನ್ನ ಮಲ್ಲೇಸೆ ಹೇಳಿದ್ರು ಬನ್ನಿ ಹೋಗುವಲ್ಲ ನಾವು ಬರ್ತೇವಲ್ಲ ಅಂತ ಹೇಳುವಾಗ ಅವ್ರು ಬರ್ಲಿಕ್ಕೆ ಕೇಳಲಿಕ್ಕೆ ರೆಡಿ ಇಲ್ಲ. ಅಲ್ಲ ಮಾಧ್ಯಮದ ಮುಂದೆ ಇವರು ಪ್ರೆಸ್ ಮೀಟ್ ಇದು ಕ್ವಶನ್ ಕೇಳ್ತಾ ಇದ್ದು ಶಾಸಕರು ಅಂತ ಕಾಣ್ತದಲ್ಲ. ಆ ವೇಳೆಯಲ್ಲಿ ರಫೀಕ್ ಅನ್ನುವಂತಹ ಕೈದಿಯ ಹೆಸರನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಅಲ್ಲ ಶಾಸಕರು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ನೀವು ಏನು CCTV ಕ್ಯಾಮರಾದಲ್ಲಿ ಫುಟೇಜ್ ಎಲ್ಲ ಸಿಕ್ಕಿತ ಅಂತ ಹೇಳುವಾಗ ನಾವಲ್ಲಿ ಒಳಗಿದ್ದೆವು, ನೀವು ನಮ್ಮನ್ನು ಗಡಿಗೆ ಕರೆದ್ರೆ ನಾವು ಹೇಗೆ ನೋಡುದು ಅಂತೇಳಿ. ಈಗ CCTV ಫುಟೇಜ್ ನನ್ನ ಕಾರಲ್ಲಿ ಇದ್ದದ್ದು ಅವರಿಗೆ ಈಗ ನೋಡುವಾಗಲೇ ಗೊತ್ತಿರ್ಬೋದು, ಇವತ್ತೇ ಅವರಿಗೆ ಗೊತ್ತಿಲ್ಲ. ನಾನು ಮತ್ತೆ ಕೊಟ್ಟದ್ದು, ನನ್ನ ಕಾರಿಂದ ತೆಗೆದು ಚಿಪ್ಪು ನಾನು ಕೊಟ್ಟು ಮತ್ತೆ ನಾವು ಇದನ್ನು ತೆಗೆದಿರುವಂಥದ್ದು. ಅವರದೇ ನಮಗೆ 100% ಸಿಗುದಿಲ್ಲ, ಕೊಡುದು ಇಲ್ಲ ಅಂತ ಹೇಳಿ ನನಗೆ ಗೊತ್ತಿತ್ತು. ಅವ್ರು ಯಾಕೆ ಕೊಡ್ತಾರೆ? ಅವ್ರ ಹತ್ರ ಇತ್ತು ಆ್ಯಕ್ಚುಲಿ, ಬಟ್ ಅವ್ರು ಕೊಡುದಿಲ್ಲ ಅಂತ ಗೊತ್ತಿತ್ತು ನನಗೆ. ಏನೋ ಬೈ ಚಾನ್ಸ್ ಪುಣ್ಯಕ್ಕೆ ನನ್ನ ಕಾರಲ್ಲಿ ರೆಕಾರ್ಡ್ ಆದದ್ದು ನನ್ನದ್ರಲ್ಲಿ ಇದ್ದದಕ್ಕೆ ಇದೀಗ ಆಯ್ತು. ಇಲ್ಲದಿದ್ರೆ ಇವರು ಏನು 2017 ಆಯಿತು ಅಥವಾ ಹಿಂದೆ ಏನಾಯಿತು ಇಲ್ಲ ಅಂತಲೇ ಹೇಳ್ತಾ ಇದ್ರು. ಗೊತ್ತಿಲ್ಲ ನಮ್ಗೆ ಏನೋ ಇಲ್ಲ ಅಂಥದ್ದು ನಡ್ಡೇ ಇಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಎದುರೇ ಇದ್ದ ಪೊಲೀಸ್ ಒಬ್ಬ ಇದ್ದ, ಅವ ಹೇಳ್ತಾರೆ ನಾನು ಇರಲೇ ಇಲ್ಲ, ನಾನು ನೋಡ್ಲೇ ಇಲ್ಲ ಹೇಳ್ತಾರೆ. ನಾವೇನು ಮಾಡ್ಲಿಕ್ಕೆ ಆಗ್ತದೆ? ಎಂಥದ್ದು ಮಾಡ್ಲಿಕ್ಕೆ, ಅದೇ ನಾನು ಹೇಳುದು, ಇದನ್ನು ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮಿಂದ ಅಳಿಲು ಸೇವೆ ಅಷ್ಟೇ, ನಮ್ಮಿಂದ ಏನಾದರೂ ಅಳಿಲು ಸೇವೆ. ನಮಗೆ ನೋಡಿ ಈಗ ಆಗ್ತಾ ಇದೆ, ಇದನ್ನು ಸ್ವಲ್ಪ ಕಡಿವಾಣ ಹಾಕಿ ಜಾಗ್ರತೆ ವಹಿಸಿ. ಪಕ್ಕದಲ್ಲಿ ಕಾಲೇಜ್ ಇದೆ, ಎಷ್ಟೋ ವಿದ್ಯಾರ್ಥಿಗಳು ಹೋಗ್ತಾ ಬರ್ತಾ ಇರ್ತಾರೆ ಅಥವಾ ಸಾರ್ವಜನಿಕರು ಹೋಗ್ತಾರೆ. ಇಂಥದಕ್ಕೆಲ್ಲ ನೆನಪಾಯ್ತು, ಅಲ್ಲಿಂದ ಏನು ಆ ಜೈಲನ್ನ ವರ್ಗಾಯಿಸುವುದೇ ಬಹಳ ಒಳ್ಳೆಯದು. ಯಾಕೆ ಹೇಳಿದ್ರೆ ಅಲ್ಲಿ ಮುಡಿಪಿನಲ್ಲಿ ಅದನ್ನ ತಡ ಮಾಡ್ಲಿಕ್ಕೆ ತುಂಬಾ ಕಾರಣಗಳು ಇದೆ. ಇದರಲ್ಲಿ ಏನೇ ವರ್ಗಾಯಿಸಿದ್ರು ಎಂತದ್ದು ಆದ್ರೂ
ಪೊಲೀಸ್ ಇಲಾಖೆ ಒಳಗಿನ ಏನು ಜೈಲಿನ ಅಧಿಕಾರಿಗಳು ಇದಕ್ಕೆ ಗೊತ್ತಿದ್ದು ಅಲ್ಲಲ್ಲ ಅದೇ ಇದೆಲ್ಲ ಇರ್ತದೆ. ಏನೋ ಆದ್ರೂ ಸಹ ಏನು ನೀವು ಶಿಫ್ಟ್ ಮಾಡಿ ಏನೇ ಮಾಡಿ ನೀವು ಆವಾಗ ಮೂಲಭೂತ ಸೌಕರ್ಯ ಹೇಳಿದ್ರಲ್ಲ ಅದಕ್ಕೆಲ್ಲ ಶಿಫ್ಟ್ ಮಾಡಿದ್ರೆ ಅನುಕೂಲ ಆಗ್ಬೋದು. ಆದ್ರೆ ಇದು ಇವರೇ ಇದಕ್ಕೆ ಶಾಮೀಲಾಗಿದ್ದುಕೊಂಡು ಇವರು ಗಾಂಜಾವನ್ನು ಚಾವುಡಿ ಅಂತ ಹೇಳಿದವನು ನೀವು ಮುಡಿಪಿಗೆ ಹಾಕಿದ್ರೇನು ಇನ್ನೊಂದು ಕಡೆಗೆ ಹಾಕಿದ್ರೇನು? ಅದೇ ಈ ಜೈಲ್ಗಳಲ್ಲಿ ಏನು ಗಾಂಜಾ ಮಾದಕ ಇದನ್ನು ಸಾಗಾಟ ಮಾಡೋದು ನಮಗೆ ಒಂದು ಪ್ರತಿ ಸರಿಯೂ ಪೊಲೀಸ್ ಕಮಿಷನ್ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಯಾವಾಗಲೂ ಹೆಚ್ಚಾಗಿ ಒಂದು ಯಾರಿಗೆ ಮಾಹಿತಿ ನೀಡೋದು ಒಂದು ದಾಳಿ ಅಂತ ಆಗ್ತದೆ ಪ್ರತಿ 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ. ಹಾಗೆ ಒಂದು 10 ಮಾಮೂಲಾಗಿ ಅದು ಸಿಗ್ತಾ ಇರ್ತದೆ. ಇದರ ಅರ್ಥ ಅದರಲ್ಲಿ ನೆಟ್ವರ್ಕ್ಗಳು ನಡೀತಾ ಇದೆ. ಯಾಕಂದರೆ ಜೈಲಿನಲ್ಲಿರುವಂತಹ ಖೈದಿಗಳೇ ಒಮ್ಮೆ ನನ್ನ ಫೇಸ್ಬುಕ್ ಒಂದು ಇದಕ್ಕೆ ಮೆಸೆಂಜರಲ್ಲಿ ಮಾತಾಡ್ತಾ ನಾನು ಶಾಕ್ ಆಗಿತ್ತು. ಹಿಂದೆ ಭಾಳ ಹಿಂದೆ ನಾವು ಹಿಂದೆ ಯಾವುದರಲ್ಲೂ ಇದ್ದು ನಾನು ಹೇಳಿದೆ ನಿಮ್ಮ ಮೊನ್ನೆ ಇದು ಅರೆಸ್ಟ್ ಆದಾಗೆಲ್ಲ ಒಂದು ಸ್ಮೈಲ್ ಕೊಟ್ಟು. ಅಂದರೆ ಅದು ಅವನೇ ಮಾಡಿದ್ದೋ ಅಥವಾ ಫೇಕ್ ಬೇರೆಯವರು ಮಾಡಿದ್ದೋ ಗೊತ್ತಿಲ್ಲ. ಬಟ್ ಇಂತಹ ಪರಿಸ್ಥಿತಿ ಇರ್ತದೆ ಅಂತ ಅಂದರೆ ಅಲ್ಲಿಂದಲೇ ಸೋಷಿಯಲ್ ಮೀಡಿಯಾಗಳನ್ನು ಆಪರೇಟ್ ಮಾಡುವಂಥದ್ದು, ಅಲ್ಲಿಂದಲೇ ಏನು ರೌಡಿಸಮ್ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥದ್ದು, ಅಲ್ಲಿಂದಲೇ ಹೊಡಿಸುವಂಥದ್ದು ಅಥವಾ ಹಪ್ತಾ ವಸೂಲಿ ಮಾಡುವಂಥದ್ದು ಇಂಥದ್ದೆಲ್ಲ ಕೆಲಸಗಳು ಆಗ್ತಾ ಇದೆ. ಮತ್ತು ಅದನ್ನು ನಿಯಂತ್ರಿಸಲಿಕ್ಕೆ ಅಸಾಧ್ಯವಾಗಿದೆ. ಅಂದರೆ ಪ್ರತಿಯೊಂದು ಸೆಲ್ಲಿಗೆ ಒಬ್ಬೊಬ್ಬ ಲೀಡರ್ ಇದ್ದಾಗೆ ಒಂದೊಂದು ಮೆನು ಊಟ ಮಾಡುವವನು ಅದರಲ್ಲಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾನಂತೆ. ಒಬ್ಬ ಅದರಲ್ಲಿ ಹೆಡ್ ಕುಕ್ ಅಂತ ಹೇಳಿದ್ರೆ ಅವನು ಮಾಡಿಕೊಡುವವನು ಅವನು ಬಹಳ ಜಾಸ್ತಿ ಶಿಕ್ಷೆ ಆಗಿದ್ದ ತುಂಬ ವರ್ಷದ ಸೀನಿಯರ್ ರೌಡಿಯ ಏನಾಗಿರ್ತಾನೆ. ಅವನು ಅತಿ ಹೆಚ್ಚು ಅಂದರೆ ತುಂಬ ಜನ ದುಡ್ಡು ಒಳಗಿನವರು ದುಡ್ಡು ಮಾಡ್ತಾರೆ ಅಂತ ಕೈ ಹೊರಗಿನವರು ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಮಧ್ಯದಲ್ಲಿ ಯಾರೋ ಇವರು ಅಧಿಕಾರಿಗಳು ಏನೋ ಮಾಡ್ಬೋದು ಅಲ್ಲ. ಯಾಕೆಂದರೆ ಅವರ ಮೂಗಿನ ಸುಮ್ಮನೆ ಇರಬೇಕಾದ್ರೆ ಅಲ್ಲಿ ಸರಿಯಾದ ಸಿಬ್ಬಂದಿ ಇಲ್ಲ. ಅದಕ್ಕೆ ಎಷ್ಟು ಏನು ಅಲ್ಲಿ ಅಷ್ಟು ಖೈದಿಗಳನ್ನು ಇರಿಸಬೇಕಾದಂಥ ವ್ಯವಸ್ಥೆ ಸಿಟಿಯಲ್ಲಿಲ್ಲ. ಅಂದರೆ ಇದು ಒಂದಕ್ಕೊಂದು ಏನು ಪೊಲೀಸರು ದಾಳಿ ಅವ್ರದ್ದು ಮಾಮೂಲು ರೊಟೀನು 6 ತಿಂಗಳ ಮೇಲೆ ದಾಳಿ ಆ ಥರ ಮಾಡ್ತಾರೆ. ಮತ್ತು ಮರುದಿನ ಯಥಾಸ್ಥಿತಿ. ಯಾಕೆ ಹೇಳಿದರೆ ಒಂದು ಅಲ್ಲಿಯ ಒಬ್ಬರ ಖೈದಿಗಳು ಏನು ಹೇಳಿದರೆ ಲೋಕಾಯುಕ್ತ ದಾಳಿ ಆಗ್ತದೆ, ಮೊದಲು ಇವರಿಗೆಲ್ಲ ಬರ್ತದೆ ಎಲ್ಲ ಊಟ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಬೇಕು. ಇವರ ಟಾಯ್ಲೆಟ್ ಹತ್ರಕ್ಕೆ ಅವರನ್ನು ಬರಲಿಕ್ಕೆ ಬಿಡುವುದಿಲ್ಲ ಅಂತೆ, ಟಾಯ್ಲೆಟ್ ನೋಡಲಿಕ್ಕೆ. ಅಂದರೆ ಅವ್ರದ್ದು ಆಡಳುಗಳು. ಅಂದರೆ ಇದು ಏನಾಗಿದೆ ಹೇಳಿದರೆ ಅಲ್ಲಿ ಯಾರು ಬರ್ತಾರೆ ದಾಳಿ ಮಾಡ್ತಾರೆ ಅನ್ನೋದು ಪೂರ್ವಸಿದ್ಧವಾಗಿ ಗೊತ್ತಿದ್ದು ಅಡಗಿಸ್ಲಿಕ್ಕೆ ಆಗದೆ ಇರುವಂಥ ಸ್ವತ್ತುಗಳು ಮಾತ್ರ ಸಿಗುವಂಥದ್ದು. ಅಡಗಿಸ್ಲಿಕ್ಕೆ ಆಗುವ ಸ್ವತ್ತುಗಳು ಅಲ್ಲಿ ಇರ್ತದೆ. ಅಂದರೆ ಯಥಾ ಪ್ರಕಾರ ಮತ್ತೆ ಪುನಃ ಒಂದು ಸರೆಂಡರ್ ಮಾಡಿದಾಗೆ ಅದು ಇರುವಂಥದ್ದು. ಹಾಗಾಗಿ ಅದು ಸುಧಾರಿಸಬೇಕಾದ್ರೆ ಅದು ಸಂಪೂರ್ಣ ಬಂದೀಖಾನೆ ಇಲಾಖೆಯ ಅಮೂಲಾಗ್ರವಾಗಿ ಬದಲಾಯಿಸಬೇಕು. ಅಲ್ಲಿ ಹೆಚ್ಚಿನ ಇವರನ್ನು ವೈಜ್ಞಾನಿಕ ಚಿಂತನೆ ಇರುವವರು ಅಥವಾ ಸೈಕಾಲಜಿ ಇಂಥ ಒಂದು ಮನೋಪರಿವರ್ತನೆ ಮಾಡುವಂಥವ್ರು ಮತ್ತು ಹೆಚ್ಚಿನ ಭದ್ರತೆ ಇರುವ ಮತ್ತು ಹೆಚ್ಚಿನ ಪ್ರಾಮಾಣಿಕತೆ ಇರುವವರನ್ನು ಅದಕ್ಕೆ ಸಪರೇಟ್ ಹಾಕಿ ಅದಕ್ಕೆ ಒಂದು ಬಂದೀಖಾನೆ ಇಲಾಖೆಗೆ ಜೈಲುಗಳಿಗೆ ಅಧಿಕಾರ ನಿಯೋಜನೆ ಮಾಡಿ ಭ್ರಷ್ಟಾಚಾರವನ್ನು ಏನು ಝೀರೋ ಮಾಡ್ಲಿಕ್ಕೆ ಕಷ್ಟ. ಆದರೆ ಈಗ ಇರುವಂಥ ಪರ್ಸೆಂಟೇಜ್ ಬಹಳಷ್ಟು ಕೆಳಗೆ ಮಾಡಿದ್ರೆ ಖಂಡಿತ ಅಲ್ಲಿ ಬಂದರೆ ಅಲ್ಲಿ ರೋಡಿಗಳ ಆವಾಸ ಸ್ಥಾನ ಅಥವಾ ಅಲ್ಲಿ ಆಡಳಿತ ಮಾಡುವಂಥ ಅವಕಾಶಗಳ ನಿರ್ಮಾಣ ಆಗಬಾರ್ದು. ರಿಹ್ಯಾಬಿಲೇಷನ್ ಅಂದರೆ ಪುನರ್ವಸತಿ ಮಾಡುವಂಥ ಸೆಂಟ್ರ ರೀತಿಯಲ್ಲಿ ಜೈಲುಗಳನ್ನು ಕೆಲಸ ಮಾಡಬೇಕು. ಇದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ಕೆಲಸ ಮಾಡಬೇಕು. ಖಾಲಿ ಕವಿತಾ ಸನಿಲ್ ಅಲ್ಲ, ಶಾಸಕ ವೇದವ್ಯಾಸ ಕಾಮತ್ ಎಲ್ಲ ಜನರು ಕೂತು ಅದಕ್ಕೆ ನೀತಿ ನಿರೂಪಣೆ ಕೆಲಸವನ್ನು ಮಾಡುವ ಮೂಲಕ ಈ ಜೈಲುಗಳನ್ನು ಸುಧಾರಿಸಬೇಕು. ಆಗ ತನ್ನಿಂದ ಭದ್ರತೆ ಹೆಚ್ಚಿ ಆ ಥರ ಎಲ್ಲ ಒಂದು ನೆಟ್ವರ್ಕ್ಗಳು ಮಹಾಪಿಡುಗೋದು ಮಾದಕ ಹೇಳುವಂಥದ್ದು ಅದನ್ನು ಪಕ್ಕನೆ ಅದನ್ನು ಎದುರಿಸಿ ಸರ್ಕಾರಕ್ಕೂ ಕಷ್ಟ. ಹಾಗಾಗಿ ಅದಕ್ಕೋಸ್ಕರ ನೀತಿ ನಿಯಮ ರೂಪುರೇಷೆಗಳನ್ನು ಮಾಡಿ ಇದನ್ನು ನಿಯಂತ್ರಿಸಬೇಕು. ಆಗ ಮಾತ್ರ ಇದೆಲ್ಲ ನಿಲ್ತದೆ. ಇದು ಇಲ್ಲದಿದ್ರೆ ನಾವು ಇವತ್ತು ಡಿಬೇಟ್ ಮಾಡಿದಾಗ ನಾಳೆ ಮತ್ತೊಂದು ಡಿಬೇಟ್ನಾಗೆ ನಾಳೆ ಅಲ್ಲಿ ಮತ್ತೊಂದು ಕೆಲಸಗಳು ನಡೀತಾ ಇರ್ತದೆ. ಕವಿತಾ ಸಣ್ಣವರೇ ಕೊನೆಯದಾಗಿ ಹೇಳೋದಾದ್ರೆ ಏನಿಲ್ಲ, ನಾನು ಅದೇ ಹೇಳುವಂಥದ್ದು, ಮುಂದಿನ ದಿನಗಳಲ್ಲಾದರೂ ಕೂಡ ಇಂಥದ್ದಕ್ಕೆ ಅವಕಾಶ ಕೊಡದೆ, ಯಾಕಂತೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿ ಕೂಡ ನಮ್ಮ ಮಂಗಳೂರು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರಿದೆ. ಸೊ ಹಾಗಿರುವಾಗ ಆ ಹೆಸರನ್ನು ಹಾಳು ಮಾಡಲಾದಾಗೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಬೇಕು. ಯಾಕಂತೇಳಿದರೆ ಪೊಲೀಸ್ ಇಲಾಖೆಯವರ ಅಧಿಕಾರಿಗಳು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ, ಅವರಿಗೇನು ಬಿದ್ದೋಗುವುದಿಲ್ಲ. ಯಾಕಂತೇಳಿದರೆ ಅವರಿಗೇನಾಗಬೇಕಾಗಿದೆ. ಹಾಗಿರುವಾಗ ನಮ್ಮ ಜಿಲ್ಲೆಯ ಹೆಸರನ್ನು ಕಾಪಾಡಿಕೊಂಡು ಎಲ್ಲರದ್ದು ಸಹ ಕರ್ತವ್ಯ. ಸೊ ಯಾರಾದರೂ ಇಂಥದ್ದೆಲ್ಲ ಆದರೆ ನಾನು ಮಾತ್ರ ಅಲ್ಲ, ಇಂಥದ್ದಲ್ಲಿ ದಿನನಿತ್ಯ ಬಹುಶಃ ಯಾವಾಗಲೂ ನಡೀತಾ ಇತ್ತು. ಸೊ ಎಲ್ಲರೂ ಕೂಡ ಇದನ್ನು ನೋಡಿಕೊಂಡು ಅಥವಾ ಸಮಯ ಪ್ರಜ್ಞೆ ಯಾರು ಜನರು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಪೊಲೀಸ್ ಇಲಾಖೆಗೆ. ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಯಲ್ಲಿ ಹೀಗೆಲ್ಲ ಬರೋದ್ರಿಂದ ಸ್ವಲ್ಪ ಏನಾದರೂ
ಕಟ್ಟುನಿಟ್ಟಿನ ಕ್ರಮ ಇರ್ಬೋದು, ಅಥವಾ ಸ್ವಲ್ಪ ಭಯ ಆಗ್ತದೆ ಏನಾದ್ರು ಇನ್ನು ನಾವು ಮುಂದಕ್ಕೆ ಈ ರೀತಿ ಮಾಡಬಾರ್ದು ಅಂತ. ಸೊ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಮತ್ತೆ ಒಳಗೆ ಬಿಸಾಡುವವರಿಗೆ ರಿಸ್ಕ್ ಜಾಸ್ತಿ ಆಗಿ ಅವ್ರದ್ದು ರೇಟ್ ಜಾಸ್ತಿ ಆಗ್ತದೆ. ಧನ್ಯವಾದಗಳು ಸರ್ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್, ಥ್ಯಾಂಕ್ಸ್. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸ್ಪೆಷಲಿ ಮಂಗಳೂರಿನ ಜೈಲಿನ ವಿಚಾರವನ್ನ ನೋಡೋದಾದ್ರೆ, ಒಂದು ಆಗ್ಲೂ ಕೂಡ ನಾವು ಮೆನ್ಷನ್ ಮಾಡ್ತಾ ಹೋದ್ವಿ, ಮಂಗಳೂರಿನ ಜೈಲಿಗೆ ಸಂಬಂಧಪಟ್ಟಂತ ವಿಚಾರವನ್ನು ನೋಡೋದಾದ್ರೆ, ಆ ಜೈಲಿನ ಒಳಗಡೆ ನೆಟ್ವರ್ಕ್ ಜಾಮರನ್ನು ಹಾಕಿದ್ದಾರೆ. ಬಟ್ ಅದರ ಹೊರಗಡೆಯಿಂದ, ಜೈಲಿನ ಹೊರಭಾಗದಲ್ಲಿ ಯಾರು ಉದ್ದಿಮೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಯಾರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರಿಗೆ ಮೊಬೈಲ್ ನೆಟ್ವರ್ಕ್ ಸಿಗುವಂಥದ್ದು ತುಂಬಾನೇ ಕಷ್ಟ, ಅವ್ರಿಗೆ ಕಷ್ಟ ಆಗ್ತಾ ಇದೆ. ಆದರೆ ಜೈಲಿನ ಒಳಗಡೆ ಇರುವಂತಹ ಕೈದಿಗಳಿದ್ದಾರಲ್ವಾ, ಅವರು 24/7 ಪ್ರತಿನಿತ್ಯವೂ ಕೂಡ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ, ಫೋನ್ ಕಾಲ್ನ ಮುಖಾಂತರ ಮಾತಾಡ್ತಾ ಇರ್ತಾರೆ, ಎಲ್ಲ ಅನ್ಲೀಗಲ್ ಕೆಲಸಗಳು ಕೂಡ ಆಗುತ್ತೆ. ಇದು ಹೇಗೆ ಸಾಧ್ಯ ಅಧೀಕ್ಷಕರೇ? ಇದಕ್ಕೇನಾದ್ರೂ ಉತ್ತರ ಕೊಡ್ಬೋದಾ ತಮ್ಮಿಂದ? ಸಾಧ್ಯ ಇದೆಯಾ? ಯಾಕಾಗೋದಿಲ್ಲ? ಆ್ಯಂಡ್ ಸರ್ಕಾರಕ್ಕೂ ಕೂಡ ಸ್ಪೆಷಲಿ ಮನವಿಯನ್ನು ಮಾಡ್ತಾ ಇರುವಂಥದ್ದು, ಬರೀ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತಾ ಇದ್ದೀರಾ. ಮೊದಲಲ್ಲಿ ಸಿಬ್ಬಂದಿಗಳ ನೇಮಕ ಮಾಡ್ರಿ, ಏನಾಗುತ್ತೆ? ಗೇಟ್ ಕಾಯೋದಕ್ಕೂ ಕೂಡ ಇಲ್ಲ ಅಲ್ಲಿ ಪೊಲೀಸರು. CCTV ಇದೆ, CCTV ಅಂತೂ ಕ್ಯಾರೇ ಇಲ್ಲ. ಆ ಪಟ್ಟಣ ಇಸುವಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಕಿವಿಗೆ ಹೂ ಇಡ್ತಾ ಇದ್ದೀರಾ? ಆ್ಯಂಡ್ ಗೃಹ ಸಚಿವರು ಕೂಡ ಅಷ್ಟೇ, ತಾವು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಗೃಹ ಸಚಿವರು, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗಲ್ಲ, ಎಂಟೈರ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಗೃಹ ಸಚಿವರು. ಸೊ ಎಲ್ಲಿ ಏನಾಗ್ತಾ ಇದೆ, ತಮ್ಮ ಅಂಡರಲ್ಲಿರುವಂಥ ಇಲಾಖೆಯನ್ನ ತಮ್ಮ ಸುಪದ್ರಿಯಲ್ಲಿ ಇಟ್ಟುಕೊಳ್ಳಿ. ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ಗೃಹ ಸಚಿವರಿಗೆ, ತಮ್ಮ ಅಂಡರಲ್ಲಿರುವಂತಹ ಇಲಾಖೆಗಳನ್ನು ತಮ್ಮ ಸುಪದ್ರಿಯಲ್ಲಿ ಇಟ್ಟುಕೊಳ್ಳಿ. ಬದಲಾಗಿ ತಮ್ಮ ಅಂಡರಲ್ಲಿರುವಂತಹ ಇಲಾಖೆಗಳು ಯಾವುದೋ ಕೈದಿಗಳ ಸುಪದ್ರಿಯಲ್ಲಿ ಇರುವಂಥದ್ದಲ್ಲ. ಗೃಹ ಸಚಿವರಾಗಿ ಎಚ್ಚೆತ್ತುಕೊಳ್ಬೇಕಾದಂತಹ ಗಳಿಗೆ ಇದು. ಬರೀ ಮಾತಿಗೂ ಕಾಕತಾಳೀಯ ಏನೋ ಆಯಿತು ಪರಿಶೀಲಿಸ್ತೀವಿ, ಇಂತಹ ಬೇಜವಾಬ್ದಾರಿತನ ಉತ್ತರ ಬೇಕಾಗಿಲ್ಲ ಕರ್ನಾಟಕಕ್ಕೆ, ಆಗೋದಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ರಿ. ಬರೀ ಕುರ್ಚಿ ಸಿಗದ ಇರುವಂತಹ ಸಮಯದಲ್ಲಿ ಅಲ್ಲ ಹೇಳೋದು, ನಮ್ಗೆ ಬೇಕಾಗಿಲ್ಲ ಸೀಟು, ನಾವು ರಾಜೀನಾಮೆ ಕೊಡ್ತೀವಿ. ತಾವುಗಳು ಅಲ್ಲಿ ರಾಜ್ಯಭಾರ ನಡೆಸ್ತಾ ಇರುವಂಥದ್ದು, ತಮಗೆ ಮತ ನೀಡಿರುವಂಥದ್ದು ಮೊದಲ ಹಂತದಲ್ಲಿ ಮಾತ್ರ. ಅದಾದ ಬಳಿಕ ತಾವು ರಾಜ್ಯಭಾರ ನಡೆಸಬೇಕು. ಅದು ಬಿಟ್ಟು 5 ವರ್ಷ ಪೂರ್ತಿ ಕುರ್ಚಿಗೆ ಗುದ್ದಾಡ್ತಾ ಇರುವಂಥದ್ದಲ್ಲ. ಇದು ಸ್ಪೆಷಲಿ ಮಂಗಳೂರಿಗೆ ಸಂಬಂಧಪಟ್ಟಂಥ ವಿಚಾರ. ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂಥ ವಿಚಾರ. ಇದು ಸಣ್ಣ ಮಟ್ಟಿಗಿನ ವಿಚಾರ ಅಲ್ಲ. ಒಂದು ವೇಳೆ ಇವತ್ತು ತಾವು ಹೇಳಿರೋ ಪ್ರಕಾರ ಅಧೀಕ್ಷಕರು ಹೇಳುವಂಥ ಮಾತು ಬೇಜವಾಬ್ದಾರಿ ಥರ ಒಬ್ಬ ಅಧಿಕಾರಿಯಾಗಿ ಹೇಳುವಂಥ ಮಾತು ಅದು, ಏನು ಚಾ ಹುಡಿ ಕಾಫಿ ಹುಡಿ ಎಸಿದ್ರು ಅಂತ ಹೇಳಿ. ಒಂದು ವೇಳೆ ತಾವು ಹೇಳೋ ಪ್ರಕಾರ ಚಾ ಹುಡಿನೇ ಕಾಫಿ ಹುಡಿನೇ ಅಂತ ಅಂದ್ಕೊಳ್ಳಿ ಅಧೀಕ್ಷಕರಾಗಿರುವಂಥ ಏನು ಅಶಿಕಾನ. ಒಂದು ವೇಳೆ ಏನಾದರೂ ಬಾಂಬ್ ಏನಾದರೂ ಎಸೆದಿದ್ರು ಏನಾಗ್ತಾ ಇತ್ತು? ಹೊತ್ತಿ ಉರಿತಾ ಇದ್ದಂಥದ್ದು ನ್ಯೂಸ್ ಚಾನಲ್ಗಳೆಲ್ಲ ತಾವುಗಳು ಅದನ್ನು ಗಮನಿಸ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.